ತುಳುನಾಡ ವೀರ ಪುತ್ರನಿಗೆ ತುಳುನಾಡಿನ ಜನರಿಂದ ಅಂತಿಮ ನಮನವನ್ನು ಇವತ್ತಿನ ದಿನ ನೀಡಲಾಗಿದೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ನಡೆದಿರುವಂತಹ ಅಪಘಾತದಲ್ಲಿ ಸಂಭವಿಸಿದಂತಹ ಒಂದು ದುರಂತದಲ್ಲಿ ನಮ್ಮ ಕುಂದಾಪುರದ ಬೀಜಾಡಿಯ ಅನೂಪ್ ಪೂಜಾರಿ ಅವರು ಹುತಾತ್ಮ ವೀರ ಯೋಧ ವೀರ ಮರಣವನ್ನಪ್ಪಿದ್ದಾರೆ. ಇವೆಲ್ಲದರ ಜೊತೆಗೆ ಇವತ್ತಿನ ದಿನ ಕುಂದಾಪುರದ ಬೀಜಾಡಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ರು. ಪ್ರತಿಯೊಬ್ಬರ ಕಣ್ಣೀರು ಹರಿದಿತ್ತು. ಜೊತೆಗೆ ಪ್ರತಿಯೊಬ್ಬರ ವಿಚಾರದಲ್ಲಿ ಒಂದು ಭಾವುಕ ಮಾತುಗಳು. ಯಾಕಂದರೆ ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು, ದೇಶಕ್ಕೋಸ್ಕರ ನಾನೇನಾದರೂ ಮಾಡಬೇಕು ಅನ್ನುವಂತಹ ಒಂದು ಅಚಲವಾಗಿರುವಂತಹ ಭರವಸೆ, ಜೊತೆಗೆ ಆ ಧೈರ್ಯ ನಂಬಿಕೆಯನ್ನು ಇಟ್ಟುಕೊಂಡಿದ್ದಂತಹ ತುಳುನಾಡಿನ ವೀರ ಯೋಧ ಅನೂಪ್ ಪೂಜಾರಿ ಅವರು ವೀರ ಮರಣವನ್ನಪ್ಪಿದ್ದಾರೆ. ಹಾಗಿದ್ದಾಗ ನಮ್ಮ ಬಳಿ ಕೇಳುವಂಥದ್ದು ಹೇಳುವಂಥದ್ದು, ಅಗಲಿದಂತಹ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ, ಚಿರಶಾಂತಿ ಸಿಗಲಿ, ಜೊತೆಗೆ ಸದ್ಗತಿಯನ್ನು ಆ ದೇವರು ಕರುಣಿಸಲಿ ಅನ್ನೋದು ನಮ್ಮ ಆಶಯ. ಇವೆಲ್ಲದರ ಜೊತೆಗೆ 13 ವರ್ಷಗಳ ಹಿಂದೆ ಸೈನ್ಯ ಸೇರಿದಂತಹ ಅನೂಪ್ ಅವರು ದೇಶಕ್ಕೋಸ್ಕರ ಸೇವೆ ಮಾಡಬೇಕು ಅನ್ನುವಂತಹ ಅಚಲವಾಗಿರುವಂತಹ ಆಸೆಯನ್ನು ಇಟ್ಕೊಂಡಂತಹ ವ್ಯಕ್ತಿ. ಇವೆಲ್ಲದರ ಜೊತೆಗೆ ಕಡು ಬಡತನವಿದ್ದರೂ ಕೂಡ ದೇಶಕ್ಕೋಸ್ಕರ ಸೇವೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ 13 ವರ್ಷಗಳ ಹಿಂದೆಯೇ ಸೇನೆಯನ್ನು ಸೇರಿದಂತಹ ಅನೂಪ್ ಪೂಜಾರಿ ಅವರು ಪೂಂಚ್ನಲ್ಲಿ ನಡೆದಿರುವಂತಹ ಅಪಘಾತದಿಂದ ವಿಧಿವಶರಾಗಿದ್ದಾರೆ. ಇವೆಲ್ಲದರ ಜೊತೆಗೆ ಇವತ್ತಿನ ದಿನ ಅಂದರೆ ಬುಧವಾರದಂದು ಮಂಗಳೂರಿಗೆ ಸೇನಾ ವಿಮಾನದ ಮೂಲಕ ಪಾರ್ಥಿವ ಶರೀರ ಮಂಗಳೂರಿಗೆ ಆಗಮಿಸಿತ್ತು. ತದನಂತರ ಇವತ್ತು ಅವರ ಸ್ವಗ್ರಹದಲ್ಲಿ ಎಲ್ಲ ಅಂತಿಮ ಸಂಸ್ಕಾರಗಳು ವಿಧಿವಿಧಾನಗಳು ಸರ್ಕಾರಿ ಗೌರವದೊಂದಿಗೆ ನಡೆದಿತ್ತು. ಇವೆಲ್ಲದರ ಜೊತೆಗೆ ಬಹಳಷ್ಟು ಜನರು ಕಂಬನಿಯನ್ನು ಮಿಡಿದಿದ್ದಾರೆ. ಗಣ್ಯರು ಸೇರಿ ಆ ಭಾಗದ ಬೀಜಾಡಿಯ ಊರೇ ಸಾವಿರಾರು ಜನರು ಸೇರಿ ಕಂಬನಿಯನ್ನು ಮಿಡಿದಿದ್ದಾರೆ. ಯಾಕಂದರೆ ಇಂತಹ ಮಗನನ್ನು ನಮ್ಮ ಊರು ಕಳೆದುಕೊಂಡಿದೆ ಅನ್ನುವಂಥದ್ದು, ಇಂತಹ ನಿಸ್ವಾರ್ಥವಾಗಿರುವಂತಹ ಯೋಧನನ್ನು ನಾವುಗಳು ಕಳೆದುಕೊಂಡಿದ್ದೀವಿ ಅನ್ನುವಂಥದ್ದು ನಾಟ್ ಓನ್ಲಿ ಕುಂದಾಪುರ, ನಾಟ್ ಓನ್ಲಿ ತುಳುನಾಡು, ನಾಟ್ ಓನ್ಲಿ ಕರ್ನಾಟಕ, ಇಡೀ ನಮ್ಮ ದೇಶಕ್ಕೆ ಇದು ನಷ್ಟ, ನೋಡೋಟ ಒಂದು ವಿಚಾರದಲ್ಲಿ. ಇವೆಲ್ಲದರ ನಡುವೆ ಬಹಳಷ್ಟು ಭಾವುಕವಾಗಿರುವಂಥ ಕ್ಷಣಗಳು ಇವತ್ತಿನ ದಿನ ಬೀಜಾಡಿಯಲ್ಲಿ ನಡೆದಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅನೂಪ್ ಪೂಜಾರಿ ಅವರಿಗೆ ಅಂತಿಮ ಯಾತ್ರೆಯನ್ನು ನಡೆಸಿಕೊಡಲಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮವೂ ಕೂಡ ಹೌದು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಅಗಲಿದ ಯೋಧನಿಗೆ ಸರ್ಕಾರಿ ಗೌರವದ ವಿದಾಯ. ಅಂತಿಮ ಯಾತ್ರೆಯಲ್ಲಿ ಜನರಿಂದ ಪುಷ್ಪನಮನ. ಪಂಚಭೂತಗಳಲ್ಲಿ ಲೀನವಾದ ಅನೂಪ್ ಪೂಜಾರಿ. 2-3ನೇ ಕ್ಲಾಸ್ ಶಾಲೆಗೆ ಹೋಗ್ಬರ್ತಿಗೆ ನಾನು ಆರ್ಮಿಗೆ ಹೋಗ್ತಿ ಅಂದ. ನನಗೆ ಗಂಡು ಬೇಕಂತೇಳಿ ನಾನು ಸ್ವಾಮಿ ಅಣ್ಣಪ್ಪ ನಂಗೆ ಗಂಡು ಹುಟ್ರೆ ನಂಗೆ ಅಣ್ಣಿಡ್ತಿ ಅಂದೆ. ನನ್ನ ದೇವರೇ ಕೊಟ್ರ, 2 ಹೆಣ್ಮಕ್ಳು ಹುಟ್ಟು ಗಂಡಿನ ಕೊಟ್ಟು ನನ್ನ ಹಟ್ಟಿ ಕೊಲ್ಲ ತುಂಬ್ರಲ್ಲ ದೇವ್ರೇ. ಪೂಂಚ್ನಲ್ಲಿ ನಡೆದ ದುರ್ಘಟನೆಯಲ್ಲಿ ಹುತಾತ್ಮನಾದ ಕುಂದಾಪುರದ ಬೀಜಾಡಿಯ ಯೋಧ ಅನೂಪ್ ಪೂಜಾರಿ ಅವರ ಪಾರ್ಥಿವ ಶರೀರ ಇಂದು ಹುಟ್ಟೂರು ತಲುಪಿದೆ. ಮಂಗಳೂರು ವಿಮಾನ ನಿಲ್ದಾಣದ ಮೂಲಕ ಬಂದಿದ್ದ ಪಾರ್ಥಿವ ಶರೀರವನ್ನು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಮತ್ತು ಅಧಿಕಾರಿಗಳು ಗೌರವಪೂರ್ವಕವಾಗಿ ಸ್ವೀಕರಿಸಿದ್ದರು. ತಮ್ಮೂರಿನ ಯೋಧ ಇನ್ನಿಲ್ಲ ಎಂಬ ಸುದ್ದಿ ಕೇಳಿದ ಕುಂದಾಪುರದ ಜನರ ಮನ ನೊಂದು ಹೋಯಿತು. ಅವರೆಲ್ಲ ಹುತಾತ್ಮ ಯೋಧನ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿ ಪುಷ್ಪ ನಮನ ಸಲ್ಲಿಸಿದ್ದಾರೆ. ನಗರದಲ್ಲಿ ಯೋಧ ಅನೂಪ್ ಪೂಜಾರಿಯವರ ಫ್ಲೆಕ್ಸ್ ಅಳವಡಿಸಿ ಶ್ರದ್ಧಾಂಜಲಿ ಸಲ್ಲಿಸುವುದರ ಜೊತೆಗೆ ಮಹಿಳೆಯರು ಮನೆಯ ಮುಂದೆ ರಸ್ತೆಯಲ್ಲಿ ರಂಗೋಲಿ ಬಿಡಿಸಿ ಯೋಧನಿಗೆ ಅಂತಿಮ ಗೌರವ ಸಲ್ಲಿಸಿದ್ದಾರೆ. ಯೋಧನ ಗೌರವಾರ್ಥ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಂಗಟ್ಟು ಬಂದ್ ಮಾಡಿದ್ರೆ, ಶಾಲಾ ವಿದ್ಯಾರ್ಥಿಗಳು ರಸ್ತೆಯ ಇಕ್ಕೆಲೆಯಲ್ಲಿ ನಿಂತು ಯೋಧನಿಗೆ ಕಂಬನಿ ಮಿಡಿದಿದ್ದಾರೆ.
ಕುಂದಾಪುರ ಬಿಜಾಡಿ ಶಾಲೆಯಲ್ಲಿ ಸಾರ್ವಜನಿಕರಿಗೆ ಯೋಧನ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಲಾಗಿದ್ದು, ಸಾವಿರಾರು ಜನ ಆಗಮಿಸಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು, ಸಾರ್ವಜನಿಕರಿಗೆ ಅಂತಿಮ ದರ್ಶನದ ಬಳಿಕ ಪಾರ್ಥಿವ ಶರೀರವನ್ನು ಅನೂಪ್ ಪೂಜಾರಿ ಅವರ ಮನೆಗೆ ತರಲಾಗಿದೆ. ಪಾರ್ಥಿವ ಶರೀರ ಮನೆಯನ್ನ ತಲುಪುತ್ತಿದ್ದಂತೆ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿ ಚಂದು ಪೂಜಾರ್ತಿ ಹಾಗೂ ಸಹೋದರಿ ವೀಣಾ ಅವರ ರೋದನೆಗೆ ಎಲ್ಲರೂ ಕಣ್ಣೀರಾಗಿದ್ದಾರೆ. ನನ್ನ ತಮ್ಮನ ಹೆಂಡತಿಗೆ ಕೊಡಿಸಿ, ಚಿಕ್ಕ ಮಗು ಇದೆ, ಸ್ವಂತ ಮನೇನು ಇಲ್ಲ. ಅವನಿಗೆ ದೊಡ್ಡಮ್ಮನ ಜೊತೆನೆ ಬೆಳೆದ್ ಬಂದಿದ್ ನಾವು. ತುಂಬಾ ಕಷ್ಟದಲ್ಲಿ ಬೆಳೆದವನು. ನಮ್ಮನ್ ಮದುವೆ ಮಾಡ್ಸೋಕೋಸ್ಕರನೇ ಅವನು ಆರ್ಮಿ ಸೇರ್ಕೊಂಡಿದ್ದು. ಕಷ್ಟದಲ್ಲೇ ಇರೋದು, ಸುಖನೇ ನೋಡಿಲ್ಲ ಅವನು. ಜಾಬ್ ಕೊಡ್ಸಿ, ನಮ್ದೇನು ಅಭ್ಯಂತರ ಇಲ್ಲ. ನಮ್ ತಾಯಿನ ಮಾತ್ರ ನೋಡ್ಕೊಳ್ಳಿ, ಅವ್ರನ್ನ ಒಂದೇ ಮಗ, ಯಾರು ನೋಡ್ಕೊಳ್ಳೋದಿಲ್ಲ. ಅನೂಪ್ ಪೂಜಾರಿ ಅವರ ಪಾರ್ಥಿವ ಶರೀರವನ್ನು ಮನೆಯವರಿಗೆ ಹಸ್ತಾಂತರಿಸಿ ಮುಖದರ್ಶನ ಮಾಡಿಸಿದ ಸೇನಾ ಸಿಬ್ಬಂದಿ ಕೊನೆಯ ಗೌರವ ವಂದನೆ ಸಲ್ಲಿಸಿದ್ದಾರೆ. ಬಳಿಕ ಜಿಲ್ಲಾಡಳಿತದಿಂದ ಸರ್ಕಾರಿ ಗೌರವ ಸಲ್ಲಿಸಲಾಗಿದ್ದು, ಪೊಲೀಸ್ ಗೌರವದೊಂದಿಗೆ 3 ಸುತ್ತು ಕುಶಾಲ ತೋಪು ಸಿಡಿಸಿ ಅಂತಿಮ ನಮನ ಸಲ್ಲಿಸಿದ್ದಾರೆ. 2 ವರ್ಷದ ಕಂದಮ್ಮನನ್ನು ಹೊಂದಿರುವ ಅನೂಪ್ ಅಕಾಲಿಕವಾಗಿ ಅಗಲಿದ್ದಾರೆ. ಸೇನೆಯಲ್ಲಿ ಹಲವೆಡೆ ಕೆಲಸ ಮಾಡಿದ್ದ ಅನೂಪ್ ಹಿಮಾಚಲ್ ಪ್ರದೇಶದಲ್ಲಿ ಇದ್ದಾಗ ಪತ್ನಿ ಮಂಜುಶ್ರೀ ಕೂಡ ಜೊತೆಯಲ್ಲೇ ಇದ್ದರು. ಯಾವಾಗ ಪೂಂಚ್ಗೆ ವರ್ಗಾವಣೆಯಾಗಿತ್ತೋ ಅದಾದ ಬಳಿಕ ಮಂಜುಶ್ರೀಯನ್ನ ಊರಲ್ಲಿ ಬಿಟ್ಟು ಗಡಿ ಕಾಯಲು ಹೋಗಿದ್ದರು. ಇದೀಗ ಭಾರತ ಲೋಕಕ್ಕೆ ಅನೂಪ್ ಹೊರಟು ಹೋಗಿದ್ದಾರೆ. ಪತಿಯ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಮಂಜುಶ್ರೀ ತನ್ನ ಪುಟ್ಟ ಮಗುವನ್ನ ಕಂಕುಳಲ್ಲಿ ಇರಿಸಿಕೊಂಡು ಪತಿಗೆ ಅಂತಿಮ ವಿದಾಯ ಹೇಳಿದ್ದಾರೆ. ಅವ್ರಿಗೆ ಜಮ್ಮು ಕಾಶ್ಮೀರದಲ್ಲಿ ಒಂದ್ಸಲ ಡ್ಯೂಟಿ ಆಗಿತ್ತು 2 ವರ್ಷ. ಅದಾದ್ಮೇಲೆ ಹಿಮಾಚಲ ಪ್ರದೇಶದಲ್ಲಿ ಇದ್ವಿ ನಾವು ಕ್ವಾರ್ಟರ್ಸ್ ಅಲ್ಲಿ. ಅದಾದ ಏಪ್ರಿಲ್ 23ಗೆ ಪೂಂಚಲ್ಲಿ ಅಟ್ಯಾಕ್ ಆಗಿತ್ತು. ಅದಕ್ಕೋಸ್ಕರ ಈಗ ಮರಾಠ ಯೂನಿಟ್ ಹೋಗಿರುವಂತದ್ದು. ಅದಾದ್ಮೇಲೆ ಇನ್ನೊಂದು ತಿಂಗಳಲ್ಲಿ ಬರ್ತಾರೆ, 2 ತಿಂಗಳಲ್ಲಿ ಬರ್ತಾರೆ ಅನ್ಕೊಂಡಿತ್ತು. ಬಟ್ ಆಗಿಲ್ಲ, 1.5 ವರ್ಷ ಅಲ್ಲೇ ಇದ್ರು. ಇವಾಗ ಯೂನಿಟ್ ಗುಜರಾತಿಗೆ ಹೋಗ್ಲಿಕ್ಕೆ ಇದ್ದದಷ್ಟೇ, 4 ತಿಂಗಳಲ್ಲಿ. ಅಷ್ಟು ಬೇಗ ಜಮ್ಮುದಲ್ಲಿ ಅಟ್ಯಾಕ್ ಆಯ್ತು. ನಾನು ಅವ್ರಿಗೆ ಕಾಲ್ ಮಾಡಿದ್ದೆ. ಸೊ ಯಾವತ್ತೂ ಅವ್ರು ನಂಗೆ ಕಾಲ್ ಮಾಡದೇ ಇರುದಿಲ್ಲ. ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಂಗೆ ಅವ್ರು ಕಾಲ್ ಮಾಡ್ತಾರೆ. ಒಂದಿನಾನು ಕಾಲ್ ಮಾಡಿದ್ರು. ಅದಿನ ಮಂಗಳೂರು ಇಡೀ ದಿನ ಕಾಲ್ ಮಾಡಿಲ್ಲ. ಸಂಜೆ ಆಗೋ ತನಕ ಕಾಲ್ ಮಾಡಿಲ್ಲ. ಮತ್ತೆ ನಾನು 10:30, 11:30 ತನಕ ಕಾಲ್ ಮಾಡಿದ್ದೇನೆ, ರಿಸೀವ್ ಮಾಡಿಲ್ಲ. ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದೆ. ನಂಗೆ ಗೊತ್ತಾಯ್ತು ನಂಗೆ ಏನೋ ಸಮಸ್ಯೆ ಆಗಿದೆ ಅನ್ಕೊಂಡು. ಗಾಡಿ ಬಿದ್ದಿರೋದು ಗೊತ್ತು, ಗ್ಯಾರ ಮರಾಠದ್ದೇ ಬಿದ್ದಿದೆ ಅನ್ಕೊಂಡು ಗೊತ್ತು. ಬಟ್ ಇವ್ರು ಅದ್ರಲ್ಲಿ ಇರುದಿಲ್ಲ ಅನ್ನೋ ಒಂದು ಹೋಪಲ್ಲಿ ಇದ್ದೆ ನಾನು. ರಾತ್ರಿ ಇಡೀ ನೋಡ್ತಿದ್ದೆ ಅವನೇನು ಬರ್ತಾರ ಏನೋ ಅನ್ಕೊಂಡು. ಸ್ವಿಚ್ ಆನ್ ಮಾಡಿ ನಂಗೆ ಕಾಲ್ ಮಾಡ್ತಾರ ಅನ್ಕೊಂಡು. ಕಾಲ್ ಬರ್ಲಿಲ್ಲ. ಆಮೇಲೆ ನಂಗೆ ಬೆಳಗ್ಗೆ ಗೊತ್ತಾಯ್ತು ವಿಷಯ. 22ಗೆ ಡ್ಯೂಟಿಗೆ ಜಾಯಿನ್ ಆಗಿದ್ದು. 23ಗೆ ಅವ್ರು ಯೂನಿಟಿಗೆ ಹೋಗಿದಷ್ಟೇ. ಅಷ್ಟು ಬೇಗ ಅವ್ರಿಗೆ ಡ್ಯೂಟಿ ಹಾಕಿ ಈ ತರ ಆಗಿ ಹೆಚ್ಚು ದಿನ ಆಗಿದೆ, 2 ದಿನ ಆಗಿದೆ ಅಷ್ಟೇ. ಯೋಧ ಅನೂಪ್ ಪೂಜಾರಿ ಅವರ ಅಂತ್ಯ ಸಂಸ್ಕಾರ ಬಿಜಾಡಿಯ ಕಡಲ ತೀರದಲ್ಲಿ ಸರ್ಕಾರಿ ಗೌರವದೊಂದಿಗೆ ನಡೆಸಲಾಯಿತು. ಜೊತೆಗೆ ಸಹೋದರ ಶಿವರಾಮ್ ಅವರು ಅಗ್ನಿಸ್ಪರ್ಶ ಮಾಡಿದ್ದು ಸಾವಿರಾರು ಜನರು ಯೋಧನ ಅಂತಿಮ ವಿದಾಯಕ್ಕೆ ಸಾಕ್ಷಿಯಾಗಿದ್ದರು. 13 ವರ್ಷಗಳಿಗೂ ಅಧಿಕ ಕಾಲ ದೇಶ ಸೇವೆ ಮಾಡಿದ್ದ ಯೋಧ ಅಕಾಲಿಕವಾಗಿ ಅಗಲಿ ಪಂಚಭೂತಗಳಲ್ಲಿ ಲೀನವಾಗಿ ಹೋಗಿದ್ದಾರೆ. ಪ್ರಮೋದ್ ಸುವರ್ಣ, ನಮಕುಡ್ಲ 24x7 ಉಡುಪಿ. ಕುಂದಾಪುರದ ಬಿಜಾಡಿಯ ವೀರ ಯೋಧ ಅನೂಪ್ ಪೂಜಾರಿ ಅವರು ವಿಧಿವಶರಾಗಿದ್ದಾರೆ. ವೀರ ಮರಣವನ್ನು ಅಪ್ಪಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಈ ಪರಿಸ್ಥಿತಿ ಹುತಾತ್ಮ ವೀರ ಯೋಧ ನಮಗೆ ಹೆಮ್ಮೆ ಇದೆ. ನಮ್ಮ ಕುಂದಾಪುರದವರು, ನಮ್ಮ ಕರಾವಳಿ ಭಾಗದವರು, ನಮ್ಮ ತುಳುನಾಡಿನವರು
ಅತ್ಯಂತ ಕಡು ಬಡತನ ಇದ್ದರೂ ಕೂಡ ದೇಶ ಸೇವೆ ಮಾಡಬೇಕು ಅನ್ನುವಂಥ ಅಚಲವಾಗಿರುವಂತಹ ಆ ಒಂದು ಧೈರ್ಯ, ಆ ಒಂದು ಆಸೆ, ಇವೆಲ್ಲದರ ಜೊತೆಗೆ ವಾರಗಳ ಹಿಂದಷ್ಟೇ ಕುಂದಾಪುರದ ಪ್ರಸಿದ್ಧವಾಗಿರುವಂತಹ ಕೋಡಿ ಹಬ್ಬದಲ್ಲೂ ಕೂಡ ಅವರು ಭಾಗವಹಿಸಿದರು. ಕುಟುಂಬದ ಸದಸ್ಯರ ಜೊತೆಗೆ, ಗೆಳೆಯರ ಜೊತೆಗೆ ಅವರು ಭಾಗವಹಿಸಿದರು. ಅತ್ಯಂತ ಖುಷಿಯ, ಸಂತೋಷದ ಸಂದರ್ಭಗಳನ್ನು ಅವರು ಅನುಭವಿಸಿದರು. ಆದರೆ ಕಾಲ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅಂತ ಬಂದಾಗ ವಾರಗಳ ಹಿಂದಷ್ಟೇ ಆಗಿದಂತಹ ಖುಷಿಯ, ಸಂತೋಷದ ಸಂದರ್ಭಗಳ ನಡುವೆ ಇವತ್ತಿನ ದಿನ ಬೀಜಾಡಿಯ ಕುಂದಾಪುರದ ಜನರು ಊರಿಗೆ ಊರೇ ಕಂಬನಿಯನ್ನು ಮಿಡಿದಿದ್ದಾರೆ. ಯಾಕಂದರೆ ಊರಿನ ಹೆಮ್ಮೆಯ ಮಗ, ಹೆಮ್ಮೆಯ ಪುತ್ರ, ವೀರಯೋಧ ಇನ್ನಿಲ್ಲ ಅನ್ನುವಂತಹ ಮಾತುಗಳನ್ನು ಕೇಳಿಕೊಂಡು, ಇವೆಲ್ಲದರ ಜೊತೆಗೆ ಮಂಗಳವಾರ ಸಂಭವಿಸಿದಂತಹ ಈ ಒಂದು ದುರ್ಘಟನೆ, ಈ ಒಂದು ಅಪಘಾತ ಬುಧವಾರ ತಡರಾತ್ರಿ ಬಜ್ಪೆಯ ವಿಮಾನ ನಿಲ್ದಾಣಕ್ಕೆ ಮೃತರ ಪಾರ್ಥಿವ ಶರೀರ ಆಗಮಿಸಿತ್ತು. ಈ ಸಂದರ್ಭ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕೂಡ ಯೋಧರಾಗಿ, ಜೊತೆಗೆ ಉಡುಪಿ ಸಂಸದರಾಗಿರುವಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಸೇರಿ ಅನೇಕ ಗಣ್ಯರು ಪಾರ್ಥಿವ ಶರೀರಕ್ಕೆ ಹೆಗಲನ್ನು ಕೂಡ ನೀಡಿದ್ದಾರೆ. ಇವೆಲ್ಲರ ಜೊತೆಗೆ ಇವತ್ತಿನ ದಿನ ಬಹಳಷ್ಟು ಜನರು ವೀರ ಯೋಧನ ಬಗ್ಗೆ ಬಹಳಷ್ಟು ಕಣ್ಣೀರನ್ನು ಮಿಡಿದಿರುವಂತಹ ಘಟನೆಗಳು ಕೂಡ ನಡೆದಿದೆ. ಸೊ ಹಾಗಿದ್ದಾಗ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಜ್ಪೆಯಲ್ಲಿ ಬುಧವಾರದಂದು ಪಾರ್ಥಿವ ಶರೀರ ಆಗಮಿಸಿತ್ತು. ನೋಡ್ಕೊಂಬನ್ನಿ. ಜಮ್ಮು ಕಾಶ್ಮೀರ ಪೂಂಚ್ನಲ್ಲಿ ಮಂಗಳವಾರ ಸಂಭವಿಸಿದಂತಹ ಅಪಘಾತದಲ್ಲಿ ಮೃತಪಟ್ಟಂತಹ ವೀರಮರಣವನ್ನು ಅಪ್ಪಿದಂತಹ ಕುಂದಾಪುರದ ಬೀಜಾಡಿಯ ಯೋಧ ಲ್ಯಾನ್ಸ್ ಹವಾಲ್ದಾರ್ ಅನೂಪ್ ಪೂಜಾರಿ ಅವರ ಪಾರ್ಥಿವ ಶರೀರ ಬುಧವಾರ ತಡರಾತ್ರಿ ಬಜ್ಪೆಯ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತರಲಾಯಿತು. ಈ ಸಂದರ್ಭ ತಾವು ಗಮನಿಸ್ತಿರುವಂತಹ ದೃಶ್ಯಾವಳಿ ಇದು ಬುಧವಾರ ತಡರಾತ್ರಿ ಬಜ್ಪೆಯ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅನೂಪ್ ಪೂಜಾರಿ ಅವರ ಪಾರ್ಥಿವ ಶರೀರ ಆಗಮಿಸಿದಂತಹ ಸಂದರ್ಭ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಂಸದರು, ಜೊತೆಗೆ ಯೋಧರಾಗಿಯೂ ಕೂಡ ಹೌದು. ಜೊತೆಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ ಜೊತೆಗೆ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಸಂಸದರಾಗಿರುವಂಥ ಕೋಟ ಶ್ರೀನಿವಾಸ್ ಪೂಜಾರಿ, ಜೊತೆಗೆ ಅನೇಕ ಗಣ್ಯ ವ್ಯಕ್ತಿಗಳು ಆ ಸಂದರ್ಭ ಆಗಮಿಸಿದರು. ಸಕಲ ಸರ್ಕಾರಿ ಗೌರವ, ಜೊತೆಗೆ ಅನೂಪ್ ಪೂಜಾರಿ ಅಮರ್ ರಹೆ ಅಮರ್ ರಹೆ ಅಮರ್ ರಹೆ ಅನ್ನುವಂತಹ ಘೋಷ ವಾಕ್ಯಗಳು ಪ್ರತಿಯೊಬ್ಬರ ಬಾಯಲ್ಲಿ, ಮನಸ್ಸಿನಲ್ಲಿ, ಜೊತೆಗೆ ವೀರ ಯೋಧನನ್ನು ಕಳೆದುಕೊಂಡಿರುವಂತಹ ದುಃಖ ಮತ್ತೊಂದೆಡೆ. ಸೇನಾ ವಿಮಾನದಿಂದ ಪಾರ್ಥಿವ ಶರೀರ ಹೊರಗೆ ತೆಗೆಯುವ ವೇಳೆ ಶವಪೆಟ್ಟಿಗೆಗೆ ಹೆಗಲನ್ನು ಕೂಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ನೀಡಿದರು.
ಬನ್ನಿ ರವಿ ಸರ್. ಬನ್ನಿ ಬನ್ನಿ ರವಿ ಸರ್. ಹಿಂದೂ ಹುತಾತ್ಮ ಯೋಧ ಅನೂಪ್ ಪೂಜಾರಿ ಅವರಿಗೆ ಹುಟ್ಟೂರ ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ಅಂತಿಮ ಯಾತ್ರೆಗೆ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು. ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ ಇವತ್ತಿನ ದಿನ ಬೆಳಗ್ಗೆ 9 ಗಂಟೆಗೆ ಹುತಾತ್ಮ ಯೋಧನಿಗೆ ಹುಟ್ಟೂರ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ. ಈ ಸಂದರ್ಭ ಬಹಳಷ್ಟು ಜನರು ಕುಂದಾಪುರದ ಬೀಜಾಡಿಯ ಜನರು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆ ಜೊತೆಗೆ ಕುಂದಾಪುರ ಕಾರ್ಕಳ ಜಿಲ್ಲೆಯ ಜನರು, ಉಡುಪಿಯ ಜನರು, ಭಾಳಷ್ಟು ಜನರು ಸೇರಿದರು. ಏಕೆಂದರೆ ಹೆಮ್ಮೆಯ ತುಳುನಾಡಿನ ಪುತ್ರ ವೀರ ಯೋಧನ ಅಂತಿಮ ಯಾತ್ರೆಯನ್ನು ಅಂತಿಮ ನಮನವನ್ನು ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಜನರು ಸೇರಿದರು. ಸಕಲ ಸರ್ಕಾರಿ ಗೌರವದೊಂದಿಗೆ ಬೀಜಾಡಿಯಲ್ಲಿ ಇವತ್ತು ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ. ಅಗಲಿದ ಯೋಧನಿಗೆ ಸರ್ಕಾರಿ ಗೌರವದ ವಿದಾಯವನ್ನು ಕೂಡ ಸಲ್ಲಿಸಲಾಗಿದೆ.
ಜೊತೆಗೆ ಇವತ್ತು ಬೀಜಾಡಿಯ ಮನೆಯಲ್ಲಿ ಹುತಾತ್ಮ ಯೋಧ ಅನೂಪ್ ಪೂಜಾರಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ಅವರ ಪತ್ನಿ ಜೊತೆಗೆ ಪುಟ್ಟ ಮಗು ಜೊತೆಗೆ ತಾಯಿ, ತಂಗಿ, ಕುಟುಂಬಸ್ಥರು, ನೆರೆಮನೆಯವರು ಎಲ್ಲರೂ ಕೂಡ ಇವತ್ತಿನ ಒಂದು ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿದರು. ಜೊತೆಗೆ ಪ್ರತಿಯೊಬ್ಬರ ಕಣ್ಣುಗಳು ಒದ್ದೆಯಾಗಿತ್ತು. ಯಾಕಂದರೆ ತಮ್ಮ ಊರಿನ ಪುತ್ರನನ್ನು, ವೀರ ಯೋಧನನ್ನು ಕಳೆದುಕೊಂಡಿದ್ದೀವಿ ಅನ್ನುವಂತಹ ನಷ್ಟದ ಒಂದು ಭಾವನೆ, ಜೊತೆಗೆ ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದೀವಿ ಅನ್ನುವಂತಹ ವಿಚಾರ, ಜೊತೆಗೆ ತಾಯಿಯ ಹೆಂಡತಿಯ ಮಾತುಗಳಲ್ಲಿ ಮನೆಗೆ ಆಸರೆಯಾಗಿದ್ದಂತಹ ಮಗ ಇನ್ನಿಲ್ಲ ಅನ್ನುವಂಥದ್ದು ಬಹಳಷ್ಟು ಬೇಸರದ ಸಂಗತಿ, ಬಹಳಷ್ಟು ಭಾವುಕ ಮಾತುಗಳು. ಇವೆಲ್ಲದರ ಜೊತೆಗೆ ಇವತ್ತು ಸರ್ಕಾರಿ ಗೌರವದೊಂದಿಗೆ ವೀರ ಯೋಧನ ಅಂತಿಮ ಯಾತ್ರೆಯನ್ನು ನಡೆಸಿಕೊಡಲಾಗಿದೆ. ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಕಟ್ಟಪಾಡಿಯವರಿದ್ದಾರೆ. ಪ್ರಮೋದ್ ಅವರೇ ನಮಸ್ತೆ. ಪ್ರಮೋದ್ ಅವರೇ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಪ್ರಮೋದ್ ಅವರೇ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಪ್ರಮೋದ್ ಅವರೇ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹುತಾತ್ಮ ವೀರ ಯೋಧ ಅನೂಪ್ ಪೂಜಾರಿಯವರ ಅಂತಿಮ ಯಾತ್ರೆ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಇವತ್ತು ಕುಂದಾಪುರದ ಬೀಜಾಡಿಯಲ್ಲಿ ತೆರೆದ ವಾಹನದಲ್ಲಿ ವೀರ ಯೋಧನ ಅಂತಿಮ ಯಾತ್ರೆಯನ್ನು ನೆರವೇರಿಸಲಾಗಿದೆ. ಈ ಸಂದರ್ಭ ಬಹಳಷ್ಟು ಜನರು ಕಂಬನಿಯನ್ನು ಮಿಡಿದಿದ್ದಾರೆ. ಯಾಕಂದರೆ ವೀರ ಯೋಧನ ಈ ಒಂದು ಸಾವು ಇಡೀ ಊರೇ ಅರಗಿಸಿಕೊಳ್ಳಲಾಗ್ತಾ ಇಲ್ಲ. ಯಾಕಂದರೆ ಒಂದು ವಾರದ ಹಿಂದೆ ಪ್ರಸಿದ್ಧವಾಗಿರುವಂಥ ಕುಂದಾಪುರದ ಕೋಡಿ ಹಬ್ಬದಲ್ಲಿ ಅವರು ಭಾಗವಹಿಸಿದರು. ಇದೀಗ ನೋಡಿದಾಗ ನಮ್ಮ ನೆಚ್ಚಿನ ಮಗನನ್ನು ಕಳೆದುಕೊಂಡಿರುವಂಥ ತಾಯಿ ಒಂದು ಕಡೆ ಆದರೆ, ತಮ್ಮ ಪ್ರೀತಿಯ ಗಂಡನನ್ನು ಕಳೆದುಕೊಂಡಿರುವಂತಹ ಹೆಂಡತಿ, ಜೊತೆಗೆ ತಾನೇ ಜೀವ ಎಂದು ಭಾವಿಸುವಂತಹ ಮಗಳನ್ನು ಕಳೆದುಕೊಂಡಿರುವಂತಹ ವಿಚಾರ, ಇವೆಲ್ಲದರ ಜೊತೆಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಕಟ್ಟಪಾಡಿಯವರಿದೆ. ಪ್ರಮೋದ್ ಅವರೇ ನಮಸ್ತೆ. ಪ್ರಮೋದ್ ಅವರೇ ನಮಸ್ತೆ. ಸದ್ಯ ಬಹಳಷ್ಟು ಇವತ್ತಿನ ದಿನ ಇಡೀ ಕರಾವಳಿ ಮಾತ್ರ ಅಲ್ಲ, ಕರ್ನಾಟಕವೂ ಕೂಡ, ಜೊತೆಗೆ ದೇಶಕ್ಕೂ ಕೂಡ ತುಂಬಲಾರದನ ಅಷ್ಟೇ. ಯಾಕಂದರೆ ಒಬ್ಬ ಸೈನಿಕ ಅಂತ ಬಂದಾಗ ದೇಶಕ್ಕೆ ಅತ್ಯಮೂಲ್ಯವಾಗಿರುವಂಥ ಶಕ್ತಿ ಆತ. ಒಬ್ಬ ಸೈನಿಕ ಆತನಿಗಿಂತಹ ಪರಿಸ್ಥಿತಿ ಬರುತ್ತೆ ಅಂತ ಬಂದಾಗ ಭಾಳಷ್ಟು ಬೇಸರ ತರುವಂಥ ಸಂಗತಿ. ಅದರಲ್ಲೂ ಕೂಡ ನಮ್ಮ ತುಳುನಾಡಿನ ಹೆಮ್ಮೆಯ ವೀರ ಯೋಧ ಅನೂಪ್ ಪೂಜಾರಿ ಅವರು ಇವತ್ತಿನ ದಿನ ಮಾತ್ರ ಅಲ್ಲ, ಮೊನ್ನೆ ದಿನ ನಮ್ಮನ್ನು ಅಗಲಿದ್ದಾರೆ. ಇವತ್ತು ಅಂತಿಮ ಯಾತ್ರೆ ಇತ್ತು. ಹೇಗಿತ್ತು ಇವತ್ತಿನ ದಿನ? ಅಲ್ಲಿ ನೆರೆದಿದ್ದವರ ಕಣ್ಣುಗಳು ಒದ್ದೆಯಾಗಿತ್ತು. ಪ್ರಮೋದ್ ಅವರೇ, ಏನು ಹೇಳ್ತೀರಿ? ಅಪ್ಡೇಟ್ಸ್? ನಿತಿನ್, ಖಂಡಿತವಾಗಿಯೂ ನಮ್ಮ ಏನು ಸೇನೆಯ 5 ಜನ ಯೋಧರನ್ನು ನಾವು ಕಳೆದುಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದ 3 ಮಂದಿ, ಅದರಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಓರ್ವ ಯೋಧ ಅನೂಪ್ ಪೂಜಾರಿಯನ್ನು ಕೂಡ ನಾವು ಇವತ್ತು ಕಳೆದುಕೊಂಡಿದ್ದೇವೆ. ಅಂದ್ರೆ ಅನೂಪ್ ಪೂಜಾರಿ ಅವರು ಏನು ಬಡ ಕುಟುಂಬದಲ್ಲಿ ಬೆಳೆದ್ರು ಕೂಡ ಸೇನೆಗೆ ಸೇರ್ಬೇಕು, ದೇಶ ಸೇವೆ ಮಾಡಬೇಕು ಎಂಬ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಸೇನೆಗೆ ಸೇರಿದವರು. ಅವರು ಏನು ಇತ್ತೀಚೆಗೆ ಏನು ತವರಿಗೆ ಬಂದಿದ್ರು. ಅಲ್ಲಿ ಏನು ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಜಾತ್ರೆಗಳಲ್ಲಿ ಎಲ್ಲ ಭಾಗವಹಿಸಿ ನಂತರ ಸೇವೆಗೆ ಹೋಗಿದ್ರು. ಈ ಒಂದು ಸೇವೆಗೆ ಸೇರಿದ ಸಂದರ್ಭದಲ್ಲಿ ಏನು ಒಂದು ಅಪಘಾತ ನಡೆದಿತ್ತು. ಅದರಲ್ಲಿ ಅವರು ಏನು ಮೃತಪಟ್ಟಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಸಿಗುತ್ತೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಎಲ್ರಿಗೂ, ಮನೆಯವರಿಗೂ ಕೂಡ ಊರಿನವರಿಗೆ ಯಾರಿಗೂ ಕೂಡ ನಂಬಲಾಗಲಿಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಊರಿಗೆ ಬಂದು ಎಲ್ಲ ಸ್ನೇಹಿತರು ಮನೆಯವರೊಟ್ಟಿಗೆ ಮಾತನಾಡಿ ಅಲ್ಲೆಲ್ಲ ಇದ್ದು ಹೋದವರು ಇಷ್ಟು ಬೇಗ ಈಗ ಆಗುತ್ತಾ ಎಂಬ ಒಂದು ಕೂಡ ಎಲ್ಲರ ಒಂದು ಮನಸ್ಸಲ್ಲಿತ್ತು. ಆದ್ರೆ ವಿಧಿಯ ಲೀಲೆಯೇ ಬೇರೆ ಇತ್ತು. ಯಾಕಂತ ಹೇಳಿದ್ರೆ
ಅಪಘಾತದಲ್ಲಿ ತೀರಿಕೊಂಡಿದ್ರು. ಏನು ಅವರ ಶವವನ್ನು ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಸೇನೆಯ ವಿಶೇಷ ವಿಮಾನದಲ್ಲಿ ಮಂಗಳೂರಿಗೆ ತರಲಾಯಿತು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸಂಸದರು ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಲ್ಲಿಂದ ಉಡುಪಿಗೆ ಅಜ್ಜರಗಾಡಿಗೆ ತರಲಾಗಿತ್ತು. ಅಲ್ಲಿ ಇಂದು ಬೆಳಿಗ್ಗೆ ಸುಮಾರು 8:30 ಹೊತ್ತಿಗೆ ತಮ್ಮ ತವರು ಊರಿಗೆ ತೆಗೆದುಕೊಂಡು ಹೋಗಲಾಗಿತ್ತು. ಆ ಸಂದರ್ಭದಲ್ಲಿ ಎಂದು ವಾಹನಕ್ಕೆ ರಸ್ತೆ ಉದ್ದಕ್ಕೂ ಅಂದ್ರೆ ಬ್ರಹ್ಮಾವರ, ಸಾಸ್ತಾನ ಮತ್ತೆ ಬಿಜಾಡಿ ಈ ಚೆಕ್ಕಟ್ಟೆ ಹೋಗುವ ಸಂದರ್ಭದಲ್ಲಿ ರಸ್ತೆ ಉದ್ದಕ್ಕೂ ಸಾಕಷ್ಟು ವಿದ್ಯಾರ್ಥಿಗಳು ಜನರು ಈ ಒಂದು ಯಾತ್ರೆಯ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಜನರು ಎಲ್ರಿಗೆ ಕೂಡ ತುಂಬಾ ನೋವನ್ನು ತಂದಿತ್ತು. ಈ ಒಂದು ಸಾವು ಏನಂತ ಹೇಳಿದ್ರೆ ಜನರಿಗೆ ಅಂದ್ರೆ ಈ ನೋವನ್ನು ತಡೆಯಲಾಗದಷ್ಟು ನೋವನ್ನು ಕೂಡ ತಂದಿತ್ತು ಅಂತ ಹೇಳ್ಬೋದು. ಸಾಕಷ್ಟು ಬಡ ಕುಟುಂಬದಲ್ಲಿ ಬೆಳೆದ್ರು ಕೂಡ ತಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರನ್ನು ಕೂಡ ತಂದಿದ್ರು. ಸೇನೆಯಲ್ಲಿ ಒಂದು ಸೇವೆ ಮಾಡುವುದರಿಂದ ಊರಿಗೂ ಕೂಡ ಒಳ್ಳೆಯ ಹೆಸರನ್ನು ತಂದಿದ್ರು. ಈ ಒಂದು ಸಂದರ್ಭದಲ್ಲಿ ಮನೆಗೆ ಶರೀರವನ್ನು ತಂದಾಗ ಅಲ್ಲಿ ಮನೆಯವರ ಕುಟುಂಬಸ್ಥರ ಒಂದು ಆಕ್ರಂದನ ನೋಡ್ಲಿಕ್ಕೂ ಕೂಡ ಕಷ್ಟ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಮನೆಯಿಂದ ಹೊರಟು ಹೋದವ ಈ ತರ ಬಂದಿದ್ದಾರೆ ಎಂಬ ಒಂದು ನೋವು ಮನೆಯವರದ್ದು ನಿತಿನ್. ಅಲ್ಲಿಂದ ಮನೆಯಲ್ಲಿ ವಿಧಿವಿಧಾನವನ್ನೆಲ್ಲ ಮುಗಿಸಿದ ನಂತರ ಅವರು ಕಲಿತಂತ ಶಾಲೆಯಲ್ಲಿ ಈ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ತದನಂತರ ಎಲ್ಲ ಸಕಾಲ ಸರ್ಕಾರಿ ಗೌರವಗಳೊಂದಿಗೆ ಅಲ್ಲಿ ಬಿಜಾಡಿಯ ಸಮುದ್ರ ಕಿನಾರೆಯಲ್ಲಿ ಅಂತಿಮ ವಿಧಿವಿಧಾನ ಎಲ್ಲವನ್ನು ಮುಗಿಸಿ ಅಲ್ಲಿ ಈ ಒಂದು ಸೇನಾ ಯೋಧ ಇದ್ದಾರೆ ಅನೂಪ್ ಪೂಜಾರಿ ಅವರನ್ನು ಚಿತೆಯಲ್ಲಿಟ್ಟು ಬೆಂಕಿ ಇಡಲಾಯಿತು ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಘಟನೆ ಈ ಒಂದು ಭಾಗದ ಉಡುಪಿ ಜಿಲ್ಲೆಯ ಎಲ್ಲಾ ಜನರಿಗೆ ಒಂದು ನೋವನ್ನು ತಂದಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ದೇಶ ಕಾಯಲು ಹೋದಂತ ಕುಂದಾಪುರದ ಮೂಲದ ಬಿಜಾರಿಯ ಈ ಯುವಕ ಇಷ್ಟು ಬೇಗ ಈ ಒಂದು ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ನಂಬಲಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ನಿತಿನ್. ಈ ಒಂದು ಸಂದರ್ಭದಲ್ಲಿ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ, ಸೇನಾಧಿಕಾರಿಗಳು ಸಕಲ ಗೌರವಗಳಿಂದ ಅಂತಿಮ ನಮನಗಳನ್ನು ಸಲ್ಲಿಸಿ ಈ ಒಂದು ಎಲ್ರು ಭಾಗವಹಿಸಿದ್ರು ಅಂತ ಹೇಳ್ಬೋದು. ಪ್ರಮೋದ್ ಅವರೇ, ಜೊತೆಗೆ ಇವತ್ತಿನ ದಿನ ಅಂದ್ರೆ ಅಲ್ಲಿ ಕುಂದಾಪುರದ ಬೀಜಾಡಿಯಲ್ಲಿ ಊರೇ ನೆರೆದಿತ್ತು. ಜೊತೆಗೆ ಪ್ರತಿಯೊಬ್ಬರ ಕಣ್ಣುಗಳು ಒದ್ದೆಯಾಗಿದ್ವು. ಇವೆಲ್ಲದರ ಜೊತೆಗೆ ಅಲ್ಲಿ ಮಗನನ್ನು ಕಳೆದುಕೊಂಡಿರುವಂಥ ತಾಯಿ ಒಂದು ಕಡೆ, ತಾಯಿಯ ಆಕ್ರಂದನ ಒಂದು ಕಡೆ ಆದರೆ, ಯಾಕಂದರೆ ಇನ್ನೊಂದು ಕಡೆ ಹೆಂಡತಿ, ಯಾಕಂದರೆ ಗಂಡನನ್ನು ಕಳೆದುಕೊಂಡಿರುವಂಥ ಹೆಂಡತಿ, ಜೊತೆಗೆ ತಂದೆಯನ್ನು ಕಳೆದುಕೊಂಡಿರುವಂಥ ಆ ಪುಟ್ಟ ಮಗಳು, 1.5 ವರ್ಷದ ಪುಟ್ಟ ಮಗಳು, ಇದೆಲ್ಲವೂ ಕೂಡ ನೋಡಿದಾಗ ಈಶಾನಿ ಅನ್ನುವಂಥ ಹೆಸರು, ಪಾಪ ಆ ಪುಟ್ಟ ಮಗುವಿನ ಹೆಸರು, ಇದೆಲ್ಲವೂ ಕೂಡ ನೋಡುವಾಗ ಬಹಳಷ್ಟು ಬೇಸರವನ್ನು ತರುತ್ತೆ ಆ ಒಂದು ಘಟನೆ, ಆ ಒಂದು ವಿಚಾರಗಳನ್ನು ನಾವು ಅಲ್ಲಿ ನೋಡಿದಾಗ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ, ತಾಯಿಯೂ ಕೂಡ ಮಾತಾಡಿದಾಗ ಒಂದು ಮಾತನ್ನು ಹೇಳ್ತಾರೆ, ಗೋಗರಿತಾರೆ, ಆಕ್ರಂದನವನ್ನು ಮಾಡ್ತಾರೆ. ಯಾಕೆಂದರೆ ಮನೆಗೆ ಆಸರೆಯಾಗಿದ್ದಂಥದ್ದು ಒಬ್ಬ ಮಗ, ಮನೆಗೆ ಆಸರೆಯಾಗಿದ್ದಂಥ ಒಬ್ಬನ ಮಗನನ್ನು ನಾವು ಕಳೆದುಕೊಂಡಿದ್ದೀವಿ, ಇನ್ನೇನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾರೆ. ಜೊತೆಗೆ ಅಲ್ಲಿ ನೋಡಿದಾಗ ಆ ತಾಯಿ ಅಂದರೆ ಪುಟ್ಟ ಮಗು ಕೈಯಲ್ಲಿದೆ, ಅವರ ಧರ್ಮಪತ್ನಿ, ಇದೆಲ್ಲವೂ ಕೂಡ ಗಮನಿಸಿದಾಗ, ಜೊತೆಗೆ ಇಲ್ಲಿ ಕುಟುಂಬಸ್ಥರು, ಊರವರು ಎಲ್ಲರೂ ಕೂಡ ಬಂದಿದ್ದರು. ಆದರೆ ಆ ತಾಯಿ ಜೊತೆಗೆ ಅವರ ಧರ್ಮಪತ್ನಿ ಜೊತೆಗೆ ಆ ಪುಟ್ಟ ಮಗು, ಯಾಕಂದರೆ ಇನ್ನು ಮುಂದಕ್ಕೆ ಕತೆ ಏನು ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಇವೆಲ್ಲದೂ ಕೂಡ ನಾವು ನೋಡಿದಾಗ ಭಾಳಷ್ಟು ಬೇಸರ ತರುತ್ತೆ ಇವತ್ತಿನ ಘಟನೆ. ಏನು ಹೇಳ್ತೀರಾ ಪ್ರಮೋದ್ ಅವರೇ? ಖಂಡಿತವಾಗಿಯೂ ನಿತಿನ್, ವೀರ ಯೋಧನ ಕುಟುಂಬಸ್ಥರ ಆಕ್ರಂದನ ಎಂತಹ ಕಲ್ಲು ಹೃದಯಗಳು ಕೂಡ ಕರಗಿಸುವಂತಿತ್ತು. ಯಾಕಂತ ಹೇಳಿದ್ರೆ ಈ ಒಂದು ಅಂತಿಮ ಯಾತ್ರೆಯಲ್ಲಿ ನಾವು ಕಾಣ್ತಾ ಇದ್ವಿ, ಸಾವಿರಾರು ಜನರು ಭಾಗವಹಿಸಿದ್ರು. ಎಲ್ಲರೂ ಇಂತಹ ಒಂದು ಯೋಧನನ್ನು ಕಳೆದುಕೊಂಡಿದ್ದು ಎಲ್ಲರೂ ದುಃಖವನ್ನು ತರಿದೆ ಅಂತ ಹೇಳ್ಬೋದು. ನಾವಿಲ್ಲಿ ಗಮನಿಸ್ಬೇಕಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಸೇನೆಗೆ ಸೇರಿ ಸುಮಾರು 13 ವರ್ಷಗಳು ಕಳೆದಿದ್ದು, ಇನ್ನು 4 ವರ್ಷ ಕರ್ತವ್ಯ ಮುಗಿಸಿ ನಂತರ ಊರಲ್ಲೇ ನಾನು ನೆಲೆಸ್ತೇನೆ ಎಂಬ ಒಂದು ಮಾತನ್ನು ಕೂಡ ಹೇಳಿದ್ರು. ಇನ್ನು 3 ತಿಂಗಳಲ್ಲಿ ಗುಜರಾತಿಗೂ ಕೂಡ ವರ್ಗಾವಣೆ ಆಗುತ್ತಿತ್ತು. ಆದ್ರೆ ಅಷ್ಟರೊಳಗೆ ಈ ಒಂದು ಘಟನೆ ನಡೆದಿದೆ. ನಾವು
ಈ ಎಲ್ಲಾ ಘಟನೆಗಳನ್ನು ಕಂಡಾಗ ಎಲ್ಲೋ ಒಂದ್ ಕಡೆ ನಾವು ಒಂದು ವೀರ ಯೋಧನನ್ನು ನಾವು ಕಳ್ಕೊಂಡಿದ್ದೇವೆ ಎಂಬ ನೋವು ಉಂಟಾಗ್ತಾ ಇದೆ ಅಂತ ಹೇಳ್ಬೋದು. ಕರೆಕ್ಟ್ ಅಂದ್ರೆ ತುಂಬಾ ಅವರು ಮೊದಲು ಬಹಳಷ್ಟು ಬಡವರಿದ್ರಂತೆ, 13 ವರ್ಷಗಳ ಹಿಂದೆ ಸೇನೆ ಸೇರಿದ್ರು. ಸೊ ಬಡತನ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ದೇಶಕ್ಕೋಸ್ಕರ ಸೇವೆ ಮಾಡ್ಬೇಕು ಅನ್ನುವಂತ ಒಂದು ಆಸೆ. ಇವೆಲ್ಲದರ ನಡುವೆ ಈಗ ನಡೆದಿರುವಂತಹ ಘಟನೆ ಜೊತೆಗೆ 1 ವಾರಗಳ ಹಿಂದಷ್ಟೇ ಅವರು ಕುಂದಾಪುರದ ಪ್ರಸಿದ್ಧ ಹಬ್ಬ ಕೋಡಿ ಹಬ್ಬದಲ್ಲೂ ಕೂಡ ಅವರು ಭಾಗವಹಿಸಿದ್ರಂತೆ. ಜೊತೆಗೆ ಅವರ ಗೆಳೆಯರ ಜೊತೆಗೆ ಕುಟುಂಬದವರ ಜೊತೆ ಕೂಡ ಅವರು ಆ ಒಂದು ಕ್ಷಣವನ್ನು ಅವರು ಅನುಭವಿಸಿದ್ರು. ಸೊ ಇದೆಲ್ಲವೂ ಕೂಡ ನೋಡಿದಾಗ ಈಗ ಊರೇ ಈ ಒಂದು ಘಟನೆ ನೋಡಿದಾಗ ಬಹಳಷ್ಟು ಬೇಸರವನ್ನು ತರುತ್ತೆ ನೋಡೋಟ ಒಂದು ವಿಚಾರಗಳಲ್ಲಿ. ಸೊ ಹಾಗೆ ಖಂಡಿತವಾಗಿಯೂ ಏನಂತ ಹೇಳಿದ್ರೆ, ತಾಯಿ ಈ ಒಂದು ಸಂದರ್ಭದಲ್ಲಿ ಮಾತುಗಳನ್ನ ಆಡ್ತಿದ್ರು. ನನಗೆ 2 ಹೆಣ್ಮಕ್ಳನ್ನು ಕೊಟ್ಟಿದ್ದಾರೆ. ನಂತರ ಹರಕೆಯಲ್ಲಿ ಹುಟ್ಟಿದಂತಹ ಅನೂಪ್ ನಮ್ಮನ್ನೆಲ್ಲ ಏನು ಬಡತನದಿಂದ ಸಾಕಷ್ಟು ಅಕ್ಕಂದಿರಿಗೆ ಮದ್ವೆ ಮಾಡಿದ್ದಾರೆ. ಸಾಕಷ್ಟು ಮನೆಗೆ ಒಂದು ಜವಾಬ್ದಾರಿಯಿಂದ ಮನೆಯನ್ನು ನಡೆಸ್ಕೊಂಡಿದ್ದು. ಅದ ನಂತರ ಮದುವೆ ಆದ ನಂತರ ಕೂಡ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡ್ತಿದ್ರು ಅನ್ನೋ ಒಂದು ಮಾತುಗಳನ್ನು ಕೂಡ ತಾಯಿ ಹೇಳ್ತಿದ್ರು. ಎಲ್ಲೊಂದ್ ಕಡೆ ನಾವು ಒಂದು ಒಳ್ಳೆ ಯೋಧನನ್ನು ನಾವು ಕಳ್ಕೊಂಡಿದ್ದೇವೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಎಲ್ಲಾ ಜನರ ಬಾಯಲ್ಲಿ ಕೂಡ ಅದೇ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇತ್ತು. ಏನು ಈ ಒಂದು ಸಂದರ್ಭದಲ್ಲಿ ಸೇರಿದ ಸಾವಿರಾರು ಜನರು ಈ ಒಂದು ಯಾತ್ರೆಯ ಸಂದರ್ಭದಲ್ಲಿ ಪುಷ್ಪಾರ್ಚನೆಯನ್ನು ಮಾಡುವಂತದಿರ್ಬೋದು, ರಂಗೋಲಿ ಹಾಕುವಂತದಿರ್ಬೋದು, ಎಲ್ಲರೂ ರಸ್ತೆ ಸ್ಥಳದಲ್ಲಿ ಎಲ್ಲ ಈ ಒಂದು ಅಂತಿಮ ದರ್ಶನ ಯಾತ್ರೆಯ ಸಂದರ್ಭದಲ್ಲಿ ಭಾಗವಹಿಸುವ ಇವೆಲ್ಲವನ್ನು ಕಂಡಾಗ ನಾವು ಎಲ್ಲೊಂದ್ ಕಡೆ ನಾವು ಕೂಡ ಒಂದು ನೋವಲ್ಲಿ ಈ ಒಂದು ಯೋಧನನ್ನು ಕಳಿಸಿಕೊಟ್ಟಿದ್ದೇವೆ ಅಂತ ಒಂದು ಮಾತು ಕೂಡ ಒಂದು ನೋವು ಕೇಳಿ ಬರ್ತಾ ಇತ್ತು. ಹೌದು. ಎಸ್ ಪ್ರಮೋದ್ ಅವರೇ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಸ್, ಇದು ಯಾಕಂದರೆ ಅವರ ತಾಯಿ ಇವತ್ತು ಕೂಡ ಮಾತಾಡುವಾಗ ಒಂದು ಮಾತನ್ನು ಹೇಳ್ತಾರೆ, ಬಹಳಷ್ಟು ಬೇಸರದಿಂದ, ಹತಾಶೆಯಿಂದ, ಅಸಹಾಯಕರಾಗಿ. ಹರಕೆಯಿಂದ ಪಡೆದುಕೊಂಡಿರುವಂತಹ ಒಬ್ಬ ಮಗ, ಆತನನ್ನು ಕೂಡ ನಾವು ಕಳೆದುಕೊಂಡಿದ್ದೀವಿ. ನಮ್ಮ ಮನೆಗೆ ಆಸರೆಯಾಗಿದ್ದದ್ದು ನಮ್ಮ ಮಗ, ಅವನನ್ನು ಕಳೆದುಕೊಂಡಿದ್ದೀವಿ, ಇನ್ನೇನು ಗತಿ ಅನ್ನುವಂಥದ್ದು. ಎಸ್, ಇದೇ ಪ್ರಶ್ನೆ ಇನ್ನು ಮುಂದಕ್ಕೆ ಕೇಳುವಂಥದ್ದು. ಯಾಕೆಂದರೆ ತಾವು ಗಮನಿಸ್ತಿರುವಂತಹ ದೃಶ್ಯಾವಳಿ, ಅನೂಪ್ ಪೂಜಾರಿ ಅವರು, ವೀರ ಯೋಧ, ಹುತಾತ್ಮ ಯೋಧ ಅನೂಪ್ ಪೂಜಾರಿ ಅವರು, ಅವರ ಧರ್ಮಪತ್ನಿ ಜೊತೆಗೆ ಪುಟ್ಟ ಮಗು, ಇನ್ನೂ ಕೂಡ ಏನು ಗೊತ್ತಿಲ್ಲ ಪಾಪ ಆ ಮಗುವಿಗೆ. 1.5 ವರ್ಷದ ಇಶಾನಿ ಅನ್ನುವಂತಹ ಪುಟ್ಟ ಮಗು, ಆ ಪುಟ್ಟ ಮಗು ಕೈಯಲ್ಲಿ ಆಟ ಆಡ್ತಾ ಇದೆ. ಇವೆಲ್ಲದರ ಜೊತೆಗೆ ತಂದೆಯ ಈ ಒಂದು ಅಂತಿಮ ಯಾತ್ರೆ ಅನ್ನುವಂಥದ್ದು ಗೊತ್ತಿರಲ್ಲ ಪಾಪ ಆ ಮಗುವಿಗೆ. ಆದರೆ ಆ ಒಂದು ದೃಶ್ಯಾವಳಿ ನೋಡಿದಾಗ ಬಹಳಷ್ಟು ಬೇಸರ ಆಗುತ್ತೆ. ಯಾಕಂದರೆ ದೇಶಕ್ಕೋಸ್ಕರ ಸೇವೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊರಟಂತಹ ಗಂಡ ಇನ್ನಿಲ್ಲ ಅನ್ನುವಂತಹ ಸುದ್ದಿಯನ್ನು ಕೇಳಿದಾಗ ಧರ್ಮಪತ್ನಿಗೆ ಆಗಿದ್ದಂತಹ ಸಂಕಟ, ಇವೆಲ್ಲದರ ಜೊತೆಗೆ ಮಗನನ್ನು ಕಳೆದುಕೊಂಡಿರುವಂಥ ತಾಯಿ, ಜೊತೆಗೆ ಆ ಪುಟ್ಟ ಮಗು. ಧರ್ಮಪತ್ನಿಯವರು ಕೂಡ ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡ್ಕೊಬನ್ನಿ. ಅವ್ರಿಗೆ ಜಮ್ಮು ಕಾಶ್ಮೀರದಲ್ಲಿ ಒಂದ್ಸಲ ಡ್ಯೂಟಿ ಆಗಿತ್ತು 2 ವರ್ಷ. ಅದಾದ್ಮೇಲೆ ಹಿಮಾಚಲ ಪ್ರದೇಶದಲ್ಲಿ ಇದ್ವಿ ನಾವು ಕ್ವಾರ್ಟರ್ಸ್ ಅಲ್ಲಿ. ಅದಾದ ಕೂಡಲೇ ಏಪ್ರಿಲ್ 23ಗೆ ಪೂಂಚಲ್ಲಿ ಅಟ್ಯಾಕ್ ಆಗಿತ್ತು. ಅದಕ್ಕೋಸ್ಕರ ಈ ಗ್ಯಾರಮಾರಟ ಯೂನಿಟ್ ಹೋಗಿರುವಂಥದ್ದು. ಅದಾದ್ಮೇಲೆ ಇನ್ನೊಂದು ತಿಂಗಳಲ್ಲಿ ಬರ್ತಾರೆ, 2 ತಿಂಗಳಲ್ಲಿ ಬರ್ತಾರೆ ಅನ್ಕೊಂಡಿತ್ತು. ಬಟ್ ಆಗಿಲ್ಲ, 1.5 ವರ್ಷ ಅಲ್ಲೇ ಇದ್ರು. ಇವಾಗ ಯೂನಿಟ್ ಗುಜರಾತಿಗೆ ಹೋಗ್ಲಿಕ್ಕಿದ್ದದಷ್ಟೇ, 4 ತಿಂಗಳಲ್ಲಿ. ಅಷ್ಟು ಬೇಗ ಜಮ್ಮುದ ಅಟ್ಯಾಕ್ ಆಯ್ತು. ನಾನು ಅವ್ರಿಗೆ ಕಾಲ್ ಮಾಡಿದ್ದೆ. ಸೊ ಯಾವತ್ತೂ ಅವ್ರು ನಂಗೆ ಕಾಲ್ ಮಾಡದೇ ಇರೋದಿಲ್ಲ. ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಂಗೆ ಅವ್ರು ಕಾಲ್ ಮಾಡ್ತಾರೆ. ಒಂದಿನೂ ಕಾಲ್ ಮಾಡೋದಿಲ್ಲ. ಆ ದಿನ ಮಂಗಳವಾರ ಇಡೀ ದಿನ ಕಾಲ್ ಮಾಡಿಲ್ಲ. ನಾನು 10:30, 11:30 ತನಕ ಕಾಲ್ ಮಾಡಿದ್ದೇನೆ, ರಿಸೀವ್ ಮಾಡಿಲ್ಲ. ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದೆ. ನಂಗೆ ಗೊತ್ತಾಯ್ತು ನಂಗೆ ಏನೋ ಸಮಸ್ಯೆ ಆಗಿದೆ ಅನ್ಕೊಂಡು. ಗಾಡಿ ಬಿದ್ದಿರೋದು ಗೊತ್ತು, ಗ್ಯಾರಮಾರಟದ್ದೇ ಬಿದ್ದಿದೆ ಅನ್ಕೊಂಡು ಗೊತ್ತು. ಬಟ್ ಇವ್ರು ಅದ್ರಲ್ಲಿ ಇರುವುದಿಲ್ಲ ಅನ್ನೋಂದೇ ಹೋಪಲ್ಲಿ ಇದ್ದೆ ನಾನು. ರಾತ್ರಿ ಇಡೀ ನೋಡ್ತಿದ್ದೆ ಆನ್ಲೈನ್ ಬರ್ತಾರ ಏನೋ ಅನ್ಕೊಂಡು, ಸ್ವಿಚ್ ಆನ್ ಮಾಡಿ ನಂಗೆ ಕಾಲ್ ಮಾಡ್ತಾರೆ ಅನ್ಕೊಂಡು. ಕಾಲ್ ಬರಲಿಲ್ಲ. ಆಮೇಲೆ ನಂಗೆ ಬೆಳಗ್ಗೆ ಗೊತ್ತಾಯ್ತು ವಿಷಯ. ಹೋಗಿದ್ದಷ್ಟೇ. ಅವರು 22ಗೆ ಡ್ಯೂಟಿಗೆ ಜಾಯಿನ್ ಆಗಿದ್ದು, 23ಗೆ ಅವ್ರು ಯೂನಿಟಿಗೆ ಹೋಗಿದ್ದಷ್ಟೇ. ಅಷ್ಟು ಬೇಗ ಅವ್ರಿಗೆ ಡ್ಯೂಟಿ ಹಾಕಿ ಈ ಥರ ಆಗಿ ಹೆಚ್ಚು ದಿನ ಆಗಿರೋದು, 2 ದಿನ ಆಗಿದೆ ಅಷ್ಟೇ. 13 ವರ್ಷ ಆಗಿತ್ತು. ಇನ್ನೊಂದು 4 ವರ್ಷ ಅವರಿಗೆ ಇತ್ತು. ನಾವು ಹೇಳ್ತಿದ್ವಿ ಬನ್ನಿ ಊರಿಗೆ ಅನ್ಕೊಂಡು. ಬಟ್ ಇಲ್ಲ, ಮಿನಿಮಮ್ ಸರ್ವಿಸ್ ನಂಗೆ ಮಾಡಲೇಬೇಕು ಅಂತ. ಮಿನಿಮಮ್ ಸರ್ವಿಸ್ ಮಾಡದೆ ಬಂದ್ರೆ ನಂಗೆ ಬೆಲೆ ಇಲ್ಲ. ಅದನ್ನೇ ಇದು ಧರ್ಮಪತ್ನಿ ಅವರ ಮಾತುಗಳು.
ಭಾಳಷ್ಟು ಬೇಸರ ತರುತ್ತೆ ಈ ಘಟನೆಯನ್ನು ನೋಡಿದಾಗ. ಯಾಕೆಂದರೆ ಒಂದು ಕಡೆ ಗಂಡನನ್ನು ಕಳೆದುಕೊಂಡಿರುವಂಥ ದುಃಖದಲ್ಲಿರುವಂಥ ಧರ್ಮಪತ್ನಿ ಆದರೆ, ಇನ್ನೊಂದು ಕಡೆ ಕೈಯಲ್ಲಿರುವಂತಹ ಪುಟ್ಟ ಮಗು ಇನ್ನೂ ಏನೂ ಕೂಡ ಜಗತ್ತಿನ ಬಗ್ಗೆ, ಲೋಕದ ಬಗ್ಗೆ, ಸಮಾಜದ ಬಗ್ಗೆ ತಿಳಿದಿಲ್ಲ. ತಂದೆಯನ್ನು ಕಳೆದುಕೊಂಡಿದ್ದೇನೆ ಅನ್ನುವಂತಹ ನೋವು ಆಗಲಿ, ಆ ಬಗ್ಗೆ ಅರಿವು ಆಗಲಿ ಪಾಪ ಮುಗ್ಧ ಮಗುವಿಗೆ ಗೊತ್ತಿಲ್ಲ. ಆದರೆ ದೇಶವನ್ನು ಕಾಯಬೇಕು, ಸೇವೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಟಂತಹ ತನ್ನ ತಂದೆ ಈ ರೀತಿ ಸ್ವರ್ಗಸ್ಥರಾಗ್ತಾರೆ ಅಂತ ಬಂದಾಗ ಬಹಳಷ್ಟು ಗೊತ್ತಾದ ಮೇಲೆ ಇನ್ನು ಮಗುವಿಗೆ ಒಂದು ಕಡೆ ಹೆಮ್ಮೆ ಆದರೆ ಮತ್ತೊಂದು ಕಡೆ ಬಹಳಷ್ಟು ಬೇಸರ ಕೂಡ ಆಗ್ಬೋದು. ಯಾಕಂದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಂದರೆ ಪುಟ್ಟ ಮಗು 1.5 ವರ್ಷದ ಇಶಾನಿ ಅನ್ನುವಂತಹ ಪುಟ್ಟ ಮಗು, ನಾವು ಆ ಮಗುವಿನ ಈ ಒಂದು ದೃಶ್ಯವಳಿ ನೋಡಿದಾಗ ಎಂಥವರಲ್ಲೂ ಕೂಡ ಬಹಳಷ್ಟು ನೋವನ್ನು ತಂದುಕೊಡುತ್ತೆ. ಯಾಕಂದರೆ ಆ ಮಗುವಿನ ಮುಖವನ್ನು ನೋಡಿದಾಗ ಇನ್ನೂ ಕೂಡ ಮಗು ಬೆಳಿಬೇಕು, ಜೊತೆಗೆ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು, ತಂದೆಯ ಕನಸುಗಳನ್ನು, ತಾಯಿಯ ಕನಸುಗಳನ್ನು ಈಡೇರಿಸಬೇಕು, ಆ ಮಗುವಿಗೆ ಒಳ್ಳೆಯದಾಗಬೇಕು, ಜೊತೆಗೆ ತಾಯಿಗೂ, ಜೊತೆಗೆ ಅನೂಪ್ ಪೂಜಾರಿ ಅವರ ತಾಯಿಗೂ ಕೂಡ. ಯಾಕಂದರೆ ಅನೂಪ್ ಪೂಜಾರಿ ಅವರ ತಾಯಿ ಅವರ ನೋವು, ಅವರ ಆಕ್ರಂದನ ಇವತ್ತು ನೋಡಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಪ್ರೀತಿಯ ಮಗನನ್ನು, ಸಾಕಿ ಬೆಳೆಸಿದಂತಹ ಮಗನನ್ನು ಕಳೆದುಕೊಂಡಿದ್ದೀವಿ ಅನ್ನುವಂತಹ ನೋವು ಆ ತಾಯಿಗೆ, ಹೆತ್ತ ತಾಯಿಗೆ. ಯಾಕೆಂದರೆ ಒಂದು ಕಡೆ ಇಲ್ಲಿ ಬರುವಂತಹ ವಿಚಾರ, ಒಂದು ಕಡೆ ಧರ್ಮಪತ್ನಿ, ಜೊತೆಗೆ ಹೆತ್ತ ತಾಯಿ, ಜೊತೆಗೆ ಪುಟ್ಟ ಮಗು, ಇವರುಗಳ ನಷ್ಟ, ಸಂಕಷ್ಟ, ನೋವು, ಅಸಹಾಯಕತೆಗಳ ನಡುವೆ ಬಹುಶಃ ಬೇರೆ ಯಾರ ನೋವು ಕಾಣಲಿಕ್ಕೆ ಸಿಗಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಇವತ್ತಿನ ಒಂದು ಘಟನೆ ಪಾಪ ತಾಯಿಯ ಮಾತುಗಳನ್ನು ಕೇಳಿದಾಗಲೂ ಕೂಡ ಬಹಳಷ್ಟು ಬೇಸರ ತರುತ್ತೆ. 20 ಟ್ರೈನ್, ಅಯ್ಯೋ ನನ್ಗೆ ಒಂದೇ ಮಗು ಗೊಂಡೊಂದೇ ನನ್ನ ಪಾಪಿ, ಅಯ್ಯೋ. ದ 20 ಟ್ರೈನ್, ಅಯ್ಯೋ ನನ್ಗೆ ಒಂದೇ ಮಗು ಗೊಂಡೊಂದೇ ನನ್ನ ಪಾಪಿ, ಅಯ್ಯೋ ದೇವ್ರೆ. ಈ ಸಂಕಟ ಎಲ್ಲ ನಡ್ಸ್ಕೊಂಬ, ಅಯ್ಯೋ ದೇವ್ರೆ. ನನ್ನ ಹೊಟ್ಟಿ ಕಲ್ ತುಂಬ್ರಿ ಅಲ್ಲ ದೇವ್ರೆ. ನನ್ನ ಮೊಮ್ಮಳು, ನನ್ನ ಮಗು ಒಂದು ಹುಟ್ಟಿತ್ತಲ್ಲ, ನನ್ನ ಮಗಿನ ಕಣ್ಣಿಗೆ ಇತ್ತಲ್ಲ ದೇವ್ರೆ, ಅಯ್ಯೋ. ಮನೆಯೆಲ್ಲ ಅವರೇ ನೋಡ್ಕೊತಾರೆ. ಹೌದಾ? ಮಿಲಿಟರಿ ಸೇರಕ್ಕೂ ಲೋನ್ ಮಾಡಿ ಇಬ್ರು ಅಕ್ಕದಿ ಕಳಿ ಮದುವೆ ಮಾಡ್ದ, ಜಾಗು ತಗೊಂಡ, ಅವ್ ಮದುವೆ ಮಾಡ್ಕೊಂಡ. ನನ್ನ ಮಗು ಹುಟ್ಟಿ ನನ್ನ ಒಬ್ಬಳ ಮಗಳು ಕಾಯಿ ಪೇಟ್ರೆ ದುಡ್ದ ನನ್ನ ಮಗಿ ಬರೋ ಕಲಿಸಿ ಅಕ್ಕನ ಮಗಳು ಅವನು ಪಾಠದ ಶಾಲೆಗೆ ಸೇರಿಸ್ಕೊಂಡಳಿ. ಅಲ್ಲಿ ಸೇರಿಸಿ 2-3ನೇ ಕ್ಲಾಸ್ ಪತಿಗೆ ನಾನು ಆರ್ಮಿಗೆ ಹೋಗ್ತಿ ಅಂದ. ನನಗೆ ಗಂಡು ಬೇಕಂದಳಿ. ನಾನು ಸ್ವಾಮಿ ಅಣ್ಣಪ್ಪ ನಂಗೆ ಗಂಡು ಹುಟ್ರೆ ನಂಗೆ ಅಣ್ಣಪ್ಪ ಒಂದು ಹೊಸರು ಇಡ್ತಿ ಅಂದೆ. ಇದು ಹುತಾತ್ಮ ಯೋಧ ಅನೂಪ್ ಪೂಜಾರಿ ಅವರ ತಾಯಿಯ ಆಕ್ರಂದನ. ಎಂಥವ್ರಿಗೆ ಕೂಡ ನೋಡಿದಾಗ ಇದನ್ನು ಬಹಳಷ್ಟು ಹೊಟ್ಟೆಯಲ್ಲಿ ಬೆಂಕಿ ಹಾಕಿದಂದಾಗ ಆಗುತ್ತೆ. ಯಾಕಂದರೆ ಮಗನನ್ನು ಕಳೆದುಕೊಂಡಿರುವಂತಹ ತಾಯಿ, ಯಾಕಂದರೆ ಹರಕೆಯೆಲ್ಲ ನಾವು ಮಾಡಿದ್ವಿ, ಆ ನಿಟ್ಟಿನಲ್ಲಿ ನಮಗೆ ಮಗ ಜನಿಸಿದ್ದು. ಅಂದರೆ ಅನೂಪ್ ಪೂಜಾರಿ ಅವರು ಜನಿಸಿದರು, ತದನಂತರ ದೇವರು ಆತನನ್ನು ಕರೆಸಿಕೊಂಡು ಬಿಟ್ಟ ಅನ್ನುವಂತಹ ಆ ಒಂದು ಅಸಹಾಯಕತೆ, ಆ ಒಂದು ನೋವು ಆ ತಾಯಿಯ ಮಾತುಗಳಲ್ಲಿ, ಆ ತಾಯಿಯ ಕಣ್ಣೀರಿನಲ್ಲಿ ನಮಗೆ ಕಾಣಿಸುತ್ತೆ. ಪಾರ್ಥಿವ ಶರೀರ ಮನೆಯನ್ನು ತಲುಪ್ತಾ ಇದ್ದಂತೆ ಮನೆಯವರ ಆಕ್ರಂದನ ಒಂದು ಕಡೆ ಆದರೆ, ತಾಯಿ ಚಂದು ಪೂಜಾರ್ತಿ ಅವರ ಈ ಮಾತುಗಳು, ಅವರ ಈ ಆಕ್ರಂದನ, ಅವರ ಈ ನೋವು, ಅವರ ಈ ಆಕ್ರೋಶ ಬಹಳಷ್ಟು ಬೇಸರವನ್ನು ತಂದುಕೊಡುತ್ತೆ. ಇದು ಚಂದು ಪೂಜಾರ್ತಿ ಅವರು, ಅನೂಪ್ ಪೂಜಾರಿ ಅವರ ತಾಯಿಯ ಆಕ್ರಂದನ. ಯಾಕೆಂದರೆ 1 ವಾರದ ಹಿಂದೆ ಇದ್ದಂತಹ ತನ್ನ ಮಗ ಈಗ ಇಲ್ಲ ಅನ್ನುವಂತಹ ಮಾತುಗಳನ್ನು ಆ ತಾಯಿಗೆ ಅರಗಿಸಿಕೊಳ್ಳಲಾಗ್ತಾ ಇಲ್ಲ, ಆ ತಾಯಿಗೆ ನಂಬಲಾಗ್ತಾ ಇಲ್ಲ. ಯಾಕೆಂದರೆ 1 ವಾರದ ಹಿಂದೆ ಕುಂದಾಪುರದ ಕೋಡಿ ಹಬ್ಬದಲ್ಲಿ ಭಾಗವಹಿಸಿದಂತಹ ಮಗ ಮನೆಯಲ್ಲಿದ್ದ, ಎಲ್ಲರ ಜೊತೆ ಚೆನ್ನಾಗಿದ್ದ, ಖುಷಿಯಾಗಿದ್ದ. ಈಗ
ಮಗನ ಪಾರ್ಥಿವ ಶರೀರ ಮನೆಗೆ ಬಂದಾಗ ತಾಯಿಗೆ ಇಂತಹ ಒಂದು ಅಸಹಾಯಕತೆ, ಇಂತಹ ಒಂದು ನೋವು, ಇಂತಹ ಒಂದು ದುಃಖ ಬರುವಂಥದ್ರಲ್ಲಿ ಅವರ ಮಾತುಗಳು ಕೂಡ ಕೇಳಿದಾಗ, ಯಾಕಂದರೆ ಹರಕೆಯ ರೂಪದಲ್ಲಿ ನಾವು ಮಗನನ್ನ ಪಡೆದುಕೊಂಡಿದ್ವಿ, ಈಗ ದೇವರು ಅವರನ್ನು ಕರೆಸಿಕೊಂಡು ಬಿಟ್ಟರು ಅನ್ನುವಂತಹ ನೋವು ಒಂದು ಕಡೆ ಹೆತ್ತ ತಾಯಿಗೆ. ಹೀಗೆ ಬಹಳಷ್ಟು ಜನರು, ಕುಟುಂಬಸ್ಥರ, ನೆರೆಮನೆಯವರ ಆಕ್ರಂದನ ಇವತ್ತಿನ ದಿನ ಮುಗಿಲು ಮುಟ್ಟಿತ್ತು. ಜೊತೆಗೆ ಸಹೋದರಿ ವೀಣಾ ಅವರು ಕೂಡ ತನ್ನ ಅಣ್ಣನನ್ನು ಕಳೆದುಕೊಂಡಿರುವಂತಹ ದುಃಖದಲ್ಲಿ ಮಾತನಾಡಿದ್ದಾರೆ. ಸಹೋದರಿ ವೀಣಾ ಅವರು, ಅನೂಪ್ ಪೂಜಾರಿಯವರ ಸಹೋದರಿ. ನನ್ನ ತಮ್ಮ ಮೊನ್ನೆ ಬಂದು ಆದಷ್ಟೇ, ಅಯ್ಯೋ ದೇವ್ರೆ, 1 ವಾರ ಆಯ್ತು ಇವತ್ತಿಗೆ ಹೋಯ್ಯವನ. ಅಯ್ಯೋ ಇವತ್ತು ನಿನ್ನಷ್ಟೇ ಡ್ಯೂಟಿಗೆ ಹೋದವನು. ನನ್ನ ತಮ್ಮ ಬೇಕು ನನಗೆ. ಅಯ್ಯೋ ನನ್ನ ತಮ್ಮ ಬೇಕು. ಹೋಗ್ಬೇಕು ಅಂತ ಏನಷ್ಟು ಉಮೇದಿತ್ತು ಅವಾಗ ಸಣ್ಣ ಪ್ರಾಯದಲ್ಲಿ? ಮಿಲಿಟ್ರಿಗೆ ಹೋಗ್ಬೇಕಂತ ಆಸೆ ಇತ್ತು ಅವನಿಗೆ. ಒಂದೇ ಸಂಗೀತ ಹಾಡುದಲ್ಲಿ, ಒಂದೇ ಮಿಲಿಟ್ರಿಗೆ ಎಲ್ಲ ಅಮ್ಮನ ದೇಶಕ್ಕೆ ಅವಕ್ಕೆ ಹೋತಿ ಅಂದ. ಇನ್ನೊಂದು 3 ತಿಂಗಳು ಕಳೆದ್ರೆ ಅಲ್ಲಿಂದ ಗುಜರಾತಿ ಬತ್ತಿದ್ದ. ಅಷ್ಟರೊಳಗೆ ಹಿಂಗಾಯ್ತು. ಅವನಿಗೊಂದು ಸಣ್ಣ ಮಗು ಇತ್ತು, 1 ವರ್ಷ ಇತ್ತು. ನನ್ನ ತಮ್ಮ ಬೇಕು, ನನ್ನ ತಮ್ಮ. ಹೌದು, ನಮ್ಮನಾಗ ಐಕಣಿದ, ಇನ್ನು ಐಕಣಿದ, ಕೊಡಿ ಹಬ್ಬಕ್ಕೆಲ್ಲ ಬಂದಿದ್ದ. ಅಯ್ಯೋ, ದೇಶಕ್ಕೋಸ್ಕರ ಒಂದು ಆಗಿದ್ದಾರೆ ಅಂತ ಊರಿನವರೆಲ್ಲ ದುಃಖ ಮತ್ತು ಹೆಮ್ಮೆ ಎರಡೂ ಹೇಳ್ತಾರೆ. ನಿಮ್ಗೆ ಏನು ಅನ್ನಿಸ್ತದೆ? ನನ್ನ ತಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡ್ದ. ತಮ್ಮ ಬೇಕು, ಅದೊಂದು ಹೆಮ್ಮೆ ಇದೆ ನಮಗೆ. ಅವರು ನನ್ನ ತಮ್ಮ ಬೇಕು. ನನ್ನ ತಮ್ಮ ನಂಗೆ ಅಕ್ಕಂಗೆ ನಂಗೆ ಎಲ್ಲ ಅವನೇ ಮದುವೆ ಮಾಡದ. ಅಷ್ಟು ದಿವಸ ಅಣ್ಣವನಿದ್ದ. ಅಣ್ಣೆಲ್ಲ ಓಡಾಡಿ ಅಣ್ಣೆಲ್ಲ ಇದ್ದೀರ, ಸಾಲೆಲ್ಲ ತೀರ್ಸ್ದ. ಅವನೇ ಮದುವೆ ಮಾಡಿ ಜಾಗ ತಕೊಂಡು ಅವನ್ ಮದುವೆ ಆಯ್ದ. ಮದುವೆ ಮಕ್ಕಳಾಯ್ತು. ಇದು ಸಹೋದರಿ ವೀಣಾ ಅವರ ಮಾತುಗಳು. ಅನೂಪ್ ಪೂಜಾರಿ ಅವರ ಸಹೋದರಿ ವೀಣಾ ಅವರ ರೋದನೆ. ಎಲ್ಲರೂ ಕೂಡ ಕಣ್ಣೀರಾಗಿರುವಂತಹ ಘಟನೆಯನ್ನು ಇವತ್ತಿನ ದಿನ ಬೀಜಾಡಿಯ ಅನೂಪ್ ಪೂಜಾರಿ ಅವರ ಮನೆಯಲ್ಲಿ, ಅಲ್ಲಿನ ಪರಿಸರದ ಸುತ್ತಮುತ್ತ ಜನರಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಯಾಕಂದರೆ ಇದು ಸಹೋದರಿಯ ಮಾತುಗಳು. ಇವೆಲ್ಲದರ ಜೊತೆಗೆ ಊರಿಗೆ ಊರೇ ಕಂಬನಿ ಮಿಡಿದಿದೆ ಇವತ್ತಿನ ದಿನ. ಯೋಧ ಅನೂಪ್ ಪೂಜಾರಿಯವರ ಫ್ಲೆಕ್ಸನ್ನು ಅಳವಡಿಕೆ ಮಾಡಲಾಗಿದೆ, ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗಿದೆ. ಜೊತೆಗೆ ಬಹಳಷ್ಟು ಮಹಿಳೆಯರು ಮನೆಯ ಮುಂದೆ ರಸ್ತೆಯಲ್ಲಿ ರಂಗೋಲಿಯನ್ನು ಬಿಡಿಸಿದ್ರು. ಈ ಮುಖಾಂತರ ಯೋಧನಿಗೆ ಗೌರವ ನಮನವನ್ನು, ಅಂತಿಮ ನಮನವನ್ನು ಸಲ್ಲಿಸಿದರು. ಜೊತೆಗೆ ಬಹಳಷ್ಟು ಜನರು, ವ್ಯಾಪಾರಿಗಳು ಇವತ್ತಿನ ದಿನ ಸ್ವಯಂ ಅವರ ಇಷ್ಟದ ಮೂಲಕ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಂಗಟ್ಟನ್ನು ಬಂದ್ ಮಾಡಿದರು. ಜೊತೆಗೆ ಶಾಲಾ ವಿದ್ಯಾರ್ಥಿಗಳು ಕೂಡ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ಯೋಧನಿಗೆ ಕಂಬನಿಯನ್ನು ಮಿಡಿದಿದ್ರು. ಹೀಗೆ ಊರಿಗೆ ಊರೇ ಇವತ್ತು ವೀರ ಯೋಧನ, ಹುತಾತ್ಮ ಹೊಂದಿದ್ದಂತಹ ವೀರ ಯೋಧ ಅನೂಪ್ ಪೂಜಾರಿಯವರ ಅಂತಿಮ ಯಾತ್ರೆ, ಅಂತಿಮ ನಮನಕ್ಕೆ ಕಂಬನಿಯನ್ನು ಮಿಡಿದಿದೆ. ಇವೆಲ್ಲದರ ಜೊತೆಗೆ ತಾಯಿ ಚಂದು ಪೂಜಾರ್ತಿಯವರ ಮಾತುಗಳು, ಸಹೋದರಿ ವೀಣಾ ಅವರ ಮಾತುಗಳು, ಇವೆಲ್ಲದರ ಜೊತೆಗೆ ಕುಟುಂಬಸ್ಥರು, ಜೊತೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಮಾತನಾಡಿದ್ದಾರೆ. ಬೆಳಿಗ್ಗೆ ನನಗೊಂದು 7 ಗಂಟೆಗೆ ಮನೆಯಲ್ಲಿ ಒಬ್ಬರು ಆರ್ಮಿಯರ್ ಇದಾದರೆ ಎಕ್ಸ್ ಆರ್ಮಿಯರ್ ರಾಘವೇಂದ್ರ ಒಂದು ಮನೆಯಲ್ಲಿ ಬಂದು ಹೇಳಿದರು, ಈ ಥರ ಆಗಿದೆ ಅಂತೇಳಿ. ಅದು ಅಣ್ಣನಿಗೆ ಅನುಪನ ಅಣ್ಣನಿಗೆ ಫೋನ್ ಮಾಡಿ, ಇಲ್ಲ ವಿಷಯ ಗೊತ್ತಾಯಿತು, ನಾವು ಸ್ಟೇಷನಲ್ಲಿದ್ದೇವೆ ಅಂತೇಳಿ ಅಶೋಕಣ್ಣನ ಸಂತ ಕರ್ಕೊಂಡು ಹೋಗಿದ್ರು, ಸ್ಟೇಷನಿಗೆ ಹೋಗಿದ್ದೇವೆ ಅಂತೇಳಿ. ಆದರೂ ತುಂಬ ಮನಸ್ಸಿಗೆ ನೋವು. ಯಾಕಂತ ಹೇಳಿದರೆ ಮೊನ್ನೆ ಒಂದು ಇಲ್ಲಿ ಕುಡ್ಲಿಂಗೇಶ್ವರ ರಥೋತ್ಸವ ಇದೆ, ಅದೇ ದಿನ ಸಿಕ್ಕಿದ್ದಾರೆ ನನಗೆ ಬಂದು. ಹೆಂಗೆ ಉಂಟು ಮಿಲಿಟ್ರಿ ಮರೆಯಕಂಡು ಅನುಪನ ಹತ್ರ. ಅದು ಕೇಳಿದೆ, ಏನಿಲ್ಲ ಪರವಾಗಿಲ್ಲ ಮರ, ಒಳ್ಳೆ ಅಡ್ಡಿಲ್ಲ, ಆರಾಮಿದ್ದೆ ಅಂತೇಳಿ ಹೇಳಿಕೆ ಮಾತಾಡಿಸಿ ಮಾತಾಡಿ ಒಂದು 3 ದಿನ ಆಗಿದೆ ಅಷ್ಟೇ ಅಂತ ಹೋಗಿ, ಅಂತೆ ಜಾಸ್ತಿ ದಿನ ಆಗಲಿಲ್ಲ. ಹೋಗ್ತಾನೆ ಆಗಿದೆ ಈ ಥರ ಘಟನೆ. ತುಂಬ ಮನಸ್ಸಿಗೆ ಬೇಜಾರು. ಆದರೆ ನಮ್ಮ ಪಂಚಾಯಿತಿ ವ್ಯವಸ್ಥೆ ಹೇಗೆ, ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿಯಲ್ಲಿ ಏನು ಮಾಡಬೇಕು ಆ ಕೆಲಸ ಎಲ್ಲ ನಾವು ಮಾಡ್ತಾಯಿದ್ದೇವೆ, ಮಾಡಿ ಆಗಿದೆ. ಇವಾಗ
ನಾವೀಗ ಸ್ಕೂಲಿನಲ್ಲಿ ನಾಳೆ ತೆಕ್ಕಂಟಿದ ಮೆರವಣಿಗೆ ಕೋಟೇಶ್ವರದಿಂದ ಸೀದಾ ವಾಪಸ್ BJD ರೂಟೇ ಬಂದು ಅವ್ರ ಮನೆಗೆ ವಸತಿಗೃಹಕ್ಕೆ ಬಂದು ಇಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿಸಿ ವಿಧಾನ ಇದೆಲ್ಲ ಮುಗಿಸಿ ಆಮೇಲೆ ಅವರು ಕಲಿತಂಥ ಶಾಲೆ BJD ಪೋಟು ಶಾಲೆ ಅಲ್ಲಿ ನಾಳೆ ದರ್ಶನ ಸಾರ್ವಜನಿಕ ದರ್ಶನ ಇಟ್ಟು ಆಮೇಲೆ ಅಲ್ಲಿ ಬೀಚಲ್ಲಿ ಒಂದು ವ್ಯವಸ್ಥೆ ಎಲ್ಲ ಮಾಡಿದೆ ಇವಾಗ. ಏನು ನಮ್ಮ ಹೆಸರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ಪೂಜಾರಿ ಅಂತ ಹೇಳಿ. ಹೌದೇ ವಿಷಯವನ್ನು ಹೇಳಲಿಕ್ಕೆ ಅದು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದರೆ ಅದು ನಮಗೆ ಮಾತ್ರ ಗೊತ್ತು. ಕರೆದು ವಿಷಯನ ಹೇಳಿದೆ. ಆದರೆ ಅವರ ಅಣ್ಣ ಹೆಸರು ಶಿವರಾಮ್ ಅಂತೇಳಿ ಅಷ್ಟು ದುಃಖದಲ್ಲಿ ಒಂದು ಮಾತು ಹೇಳ್ದೆ, ಅಶೋಕಣ್ಣ ನಾನು ಇವತ್ತು ತಮ್ಮನ್ನು ಕಳ್ಕೊಂಡಿರ್ಬೋದು, ಆದರೆ ದೇಶಕ್ಕೆ ಸೇವೆಗೋಸ್ಕರ ನನ್ನ ತಮ್ಮನ್ನು ಕಳ್ಕೊಂಡಿದ್ದೆ, ನನಗೆ ಹೆಮ್ಮೆ ಇದೆ ಅಶೋಕಣ್ಣ, ನೀವು ಅಳಬೇಡಿ ಅಂತೇಳಿ ನಂಗೆ ಧೈರ್ಯ ತುಂಬಿದ. ಆ ಸಂದರ್ಭದಲ್ಲಿ ನನಗೆ ಅವನಿಗೆ ಏನು ಹೇಳಬೇಕಂತಲೂ ನನಗೆ ಅರ್ಥ ಆಗಿಲ್ಲ. ತದನಂತರ ನಮ್ಮ ಊರಿನವರಿಗೆ ಎಲ್ಲರಿಗೂ ವಿಷಯ ತಿಳಿತು. ನೂರಾರು ಜನ ಇವ್ರ ಮನೆಗೆ ಬರಲಿಕ್ಕೆ ಸ್ವಲ್ಪ ಏನೋ ಒಂದು ಕಷ್ಟ, ಅವರ ಅಮ್ಮ ಎಲ್ಲ ಕಷ್ಟದಲ್ಲಿದ್ದಾರೆ, ಯಾಕಂದರೆ ಏಜ್ ಆಗಿದೆ, ಸೌಖ್ಯ ಇಲ್ಲ. ಕಡೆ ನಮ್ಮ ಮನೆಯಲ್ಲಿ ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿ ಅವ್ರ ಮನೆಯವರಿಗೆ ಹೇಗೆ ಹೇಳಬೇಕು ಅಂಥೇಳಿ ನಡೆದು ಏನೇ ಆದರೂ ಮಾಡಿ ಧೈರ್ಯ ಮಾಡಿ, ಯಾಕಂದರೆ ಅವ್ರದ್ದು ಮಿಲಿಟ್ರಿ ಅವರು ಬಂದಿದ್ದರು, ಇಬ್ಬರು ಬಂದಿದ್ದರು. ಅವರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಆಂಜನೇಯ ಅವರು, ಅವರ ಬ್ರದರ್ ರಾತ್ರಿ 3 ಗಂಟೆಗೆ ಇಲ್ಲಿ ಬಂದು ಉಳ್ಕೊಂಡಿದ್ರು. ಅವರು ಸಹ ಬಂದು ಎಲ್ಲ ಒಟ್ಟು ಬಂದ್ವಿ ಅವ್ರ ಮನೆಗೆ, ಎಲ್ಲರಿಗೂ ಹೇಳಿದ್ವಿ. ನೋವು ಎಲ್ಲರಿಗಾಗತ್ತೆ, ಆದರೆ ಆ ಫ್ಯಾಮಿಲಿಯವರ ಆ ನೋವಿನಲ್ಲೂ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದ ನನ್ನ ಭಾವನೆಯನ್ನು ವ್ಯಕ್ತಪಡಿಸಿದ್ರು ನೋಡಿ. ಅದಕ್ಕಿಂತ ಮುಂದೆ ಯಾವುದೂ ಅಲ್ಲ ನಮ್ಮ ಮಗ. ಅದು ನಮ್ಮ ಈ ಕರಾವಳಿ ಭಾಗದ ಮಕ್ಕಳು ದೇಶ ಸೇವೆಗೆ ಸೈನ್ಯಕ್ಕೆ ಹೋಗೋದು ತುಂಬ ಕಮ್ಮಿ. ನಮ್ಮಲ್ಲಿ ಡಾಕ್ಟ್ರು ಇಂಜಿನಿಯರ್ ತುಂಬ ಆಗ್ಬಿಟ್ಟು ದೇಶ ಸೇವೆ ಹೋಗತಕ್ಕಂಥ ಜನ, ಅಂಥದ್ರಲ್ಲಿ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದಾನೆ. ಅಶೋಕಣ್ಣ ನೀವು ಅಳಬೇಡಿ, ನೀವು ಧೈರ್ಯ ತಂದೆ ಎಲ್ಲರಿಗೂ ಉಳಿದ ಸಣ್ಣ ಸಣ್ಣ ಮಕ್ಕಳಿಗೆ ನೀವು ಧೈರ್ಯವನ್ನು ಹೇಳಬೇಕಂದ್ರೆ ಅವರ ತಾಯಿ ಇರ್ಬೋದು, ಅವ್ರ ತಮ್ಮ ಇರ್ಬೋದು ಹೇಳಿದಾಗ ಆ ದುಃಖದಲ್ಲಿ ಅವರಿಗಿರ್ತಕ್ಕ ದೇಶಭಕ್ತಿ ಎಲ್ಲರಿಗಿದ್ದರೆ ನಮ್ಮ ದೇಶಕ್ಕೆ ಕಷ್ಟವನ್ನೇ ಇಲ್ಲ ಅನ್ನೋ ಭಾವನೆ ಬರುತ್ತೆ. ಈಗ ನಾಳೆ ಬೆಳಿಗ್ಗೆ ಸುಮಾರು 9:30 ಗಂಟೆ ಹಾಗೆ ಇಲ್ಲಿಂದ ಒಂದು 8 ಕಿಲೋಮೀಟರ್ ತೆಕ್ಕಟ್ಟಿ ಅಂಥೇಳಿ ಅಲ್ಲಿಗೆ ಪಾರ್ಥಿವ ಶರೀರವನ್ನು ಊರಿನ ಎಲ್ಲ ಹಿರಿಯರು, ಸಂಘ ಸಂಸ್ಥೆಯರು, ಸಾವಿರಾರು ಜನದಲ್ಲಿ ಅದನ್ನು ಪಾರ್ಥಿವ ರಿಸೀವ್ ಮಾಡಿಕೊಂಡು ಇವಾಗಲೇ ಶಾಸಕರು ಮಾತಾಡಿದ್ದಾರೆ, SP ಸಾರ್ ಅವರು ಮಾತಾಡಿದ್ದಾರೆ, DC ಅವರು ಮಾತಾಡಿದ್ದಾರೆ, ಪೊಲೀಸ್ ಇಲ್ಲ ಕುಂದಾಪುರ ಇಲ್ಲ AC ಅವರು ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಡಿಪಾರ್ಟ್ಮೆಂಟ್ ಎಲ್ಲರೂ ಸಹ ಮಾತಾಡಿದ್ದಾರೆ. ಅದರ ನಂತರ ಕೋಟೇಶ್ವರಕ್ಕೆ ಬಂದು ಅಲ್ಲಿಂದ 5 ಕಿಲೋಮೀಟರ್ ಮೆರವಣಿಗೆ ಮುಖೇನ ಬಂದು ಕೋಟೇಶ್ವರದಿಂದ ಅವ್ರ ಮನೆಯಲ್ಲೇ ಬಂದು ಇಲ್ಲಿ ಅವರ ಏನು ವಿಧಿವಿಧಾನ ಇದೆ ಅದನ್ನು ಪೂರೈಸಿ ಅವನ ಕಲಿತ ಶಾಲೆ ಇದೆ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ, ಅಲ್ಲಿ ಇಡೀ ಊರಿನವರಿಗೆ ಅಂತಿಮ ದರ್ಶನ ಮತ್ತು ಅವರ ಮಾಜಿ ಸೈನಿಕರು ಇರ್ಬೋದು ಮತ್ತು ಅವ್ರದ್ದೆಲ್ಲ ಸ್ನೇಹಿತರು ಅಂತಿಮ ದರ್ಶನಕ್ಕೆ ಎಲ್ಲ ಅವಕಾಶ ಮಾಡಿಕೊಡಿ. ಹೆಚ್ಚು ಕಡಿಮೆ ಒಂದು 5,000 ರಿಂದ 6,000 ಜನ ನಾಳೆ ಅಲ್ಲಿ ಸೇರ್ಬೋದು ಅಂತಿದೆ. ತದನಂತರ ಸಮುದ್ರ ಹತ್ತಿರ ನಮ್ಮ ಪ್ರವಾಸಿ ತಾಣ ಇದೆ, ಅದರ ಪಕ್ಕದಲ್ಲಿ ಅವ್ರದ್ದು ವಿಧಿವಿಧಾನ ಪೂರೈಸಬೇಕು. ನಂತರ ನಮ್ಮ ಊರಿನ ಹಿರಿಯರೆಲ್ಲ ಬೆಳಿಗ್ಗೆ ಹೇಳಿದ್ದಾರೆ, ನಮ್ಮ ಊರಿನ ಮಗನ ಒಂದು ಸ್ಮಾರಕ ನಿರ್ಮಾಣ ಕೂಡಲೇ ಆಗಬೇಕು ಅಂತೇಳಿ. ಆ ಪ್ರವಾಸೋದ್ಯಮದ ಪ್ಲೇಸಿನ ಹತ್ತಿರದಲ್ಲೇ ಒಳ್ಳೆಯ ರೀತಿಯಲ್ಲಿ ಒಂದು ಸ್ಮಾರಕವನ್ನು ಸಹ ನಮ್ಮ ಊರಿನ ವೀರ ಯುವಕನಿಗೆ ಮಾಡಬೇಕು ಅನ್ನೋ ಮನಸ್ಸು ಎಲ್ಲರದ್ದು ಇದೆ, ನಂದೊಬ್ಬರಂತಲ್ಲ, ಎಲ್ಲ ಗ್ರಾಮಸ್ಥರು. ಇವತ್ತು ಎಷ್ಟು ಗಂಟೆಗೆ ಬರ್ಬೋದು? ಬೆಳಿಗ್ಗೆ ನಮ್ಗೆ ಇದನ್ನು 9 ರಿಂದ 10 ಗಂಟೆ ಅಂತ ಹೇಳಿದ್ದಾರೆ. ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಅದೇ ಸಮಯ ಇರ್ಬೋದು. ಹಾಂ, ಮಂಗಳೂರಿಂದ ಬಂದು ಬೆಳಿಗ್ಗೆ ನಾವು ಇಲ್ಲಿ ತೆಕ್ಕಟ್ಟೆ ಬರೋ 9 ರಿಂದ 10 ಗಂಟೆ ಒಳಗೆ ಅಲ್ಲಿ ರಿಸೀವ್ ಮಾಡ್ತೀವಿ. ನಮ್ಮ ಭಾವ ಫೋನ್ ಮಾಡಿದ್ರು, ಅವರಿಗೆ ಅಲ್ಲಿ ಇಲ್ಲಿಂದ ಫೋನ್ ಬಂತಂತೆ. ಕಡೆ ಕನ್ಫರ್ಮ್ ಮಾಡಲಿಕ್ಕೆ ಅಶೋಕ್ ಪೂಜಾರಿ ಫೋನ್ ಮಾಡಿದೆ. ಅಶೋಕ್ ಪೂಜಾರಿ ಹೌದನ್ನ ಬರ್ತಾಯಿದ್ದಂತೆ, ಕೂಡಲೇ ಬಂದು ಸ್ಟೇಷನ್ನಿಗೆ ಹೋಯ್ತು. ಅಲ್ಲಿಂದ ಆರ್ಮಿಯವರು ಬಂದಿದ್ದರು, ರಾತ್ರಿ 3 ಗಂಟೆಗೇನೋ ಬಂದಿದ್ದಂತೆ ಅಲ್ಲಿಗೆ ಸ್ಟೇಷನ್ನಿಗೆ. ಎಷ್ಟು ವರ್ಷ ಆಯಿತು ಸೇರಿ 13 ವರ್ಷ ಆಯಿತು. ಮದುವೆ ಆಗಿದೆ. 3 ವರ್ಷ ಆಯಿತು ಮದುವೆಗೆ. 2 ವರ್ಷದ ಮಗುವಿದೆ. ಮನೆ ಬರ್ತ್ಡೇ ಮಾಡಿ ಹೋಗಿ ಮೊನ್ನೆ 20 ದಿವಸ ಆಯ್ತು ಮೊನ್ನೆ ಶನಿವಾರ ಹೋಗಿದ್ದು ಅಷ್ಟೇ. 21ಕ್ಕೆ ಹೋಗಿದ್ದು. ಹೋಗ್ತಾ ಹೀಗಾಯಿತು. ಈಗ ಹೇಗೆ ಯಾವಾಗ ಬರ್ತದೆ ಅಂತ ಇವತ್ತಿಗೆ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಡೆಲ್ಲಿ ಅಂದರೆ ಫಸ್ಟ್ ಡೆಲ್ಲಿಯಿಂದ ಬೆಳಗಾವಿ ಬರುತ್ತಂತ ಅಪಮಾನ ಬಂತು ನಮಗೆ. ಅಲ್ಲಿಂದ ರೋಡಲ್ಲಿ ಬರೋದಂತ ಆಯಿತು. ಕಡೆಗೆ ಅಶೋಕ್ ಪೂಜಾರೆಲ್ಲ ಅಲ್ಲಿ ಮಾತಾಡಿ, ಕಡೆಗೆ MP ಅವರೆಲ್ಲ ಮಾತಾಡಿ, ಕಡೆ ಅಲ್ಲಿಂದ ಡೈರೆಕ್ಟ್ ಮಂಗಳೂರಿಗೆ ಬಂದರೆ ಹತ್ತಿರ ಆಗುತ್ತಂತ ಮಂಗಳೂರಿಗೆ ಬರೋದಂತ ಮಾಡಿದ್ವಿ. ಮಂಗಳೂರಿಂದ ಇಲ್ಲಿ ತಗೊಬರೋದಂತ. ಈಗ ಯಾವಾಗ ಬರ್ತದೆ ಅಂತ ನಿಮಗೆ ಮಾಹಿತಿ ಕೊಟ್ಟು? ಇವತ್ತು ಸಂಜೆ ಆಗುತ್ತೆ ಅಂತ ಹೇಳ್ತಿದ್ರು. ಇವತ್ತು ಸಂಜೆ ಆಗುತ್ತೆ. ನಾಳೆ ಯಾವುದಾದ್ರೂ ಅಲ್ಲಿ ಆರ್ಮಿದ ಹಂಚಿಕೊಂಡದ್ದು ನಿಮ್ಮ ತಮ್ಮ ನಿಮ್ಮ ಹತ್ರ ಹಣ ಹಿಂಗಿತ್ತು, ಕಷ್ಟ ಇತ್ತು ಏನಾದರೂ? ಯಾಕೆಂದರೆ ಕರಾವಳಿ ಭಾಗದಾಗ ಮಿಲಿಟ್ರಿ ಪೊಲೀಸ್ ಇಲಾಖೆ ಸೇರೋದೇ ಕಡಿಮೆ, ಅಂಥದ್ರಲ್ಲಿ ನಿಮ್ಮ ತಮ್ಮ ಮನಸ್ಸು ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದಂದರೆ ಹೇಳಿದ್ರೆ ಅವರು ಓದಿದ್ದು ಕೋಟೆ ವಿವೇಕ ಶಾಲೆಯಲ್ಲಿ, ಅಲ್ಲಿ NCC ಸೇರಿದ್ರು. ಅದಾದ ನಂತರ ಇಲ್ಲಿ ಮುಂಬೈ ಅಟ್ಯಾಕ್ ಆಯ್ತಲ್ಲ, ಅದರ ನಂತರ ಮಿಲಿಟ್ರಿ ಸೇರಬೇಕಂತ ಅವ್ರು ತುಂಬ ಆಸೆ ಪಟ್ಟರು. ಅದರ ನಂತರ ಅವ್ರು ತುಂಬ ಆಸೆ ಪಟ್ಟಿದ್ದು. ಮೊದಲು ಹಾಗೆ ದೇಶ ಸೇವೆ ಮಾಡಬೇಕು ಅಂತಿದ್ರು.
ಇವಾಗ ಕಳ್ಕೊಂಡಿದ್ದೇವೆ ನಾವು ಅವನ್ನ. ಅದಕ್ಕಿಂತ ಈ ಎಲ್ಲ ತುಂಬ ಜನ ಸಾಯ್ತಾರೆ, ಏನೂ ಇಲ್ಲದೆ ಸಾಯ್ತಾರೆ. ಇದು ದೇಶಕ್ಕೆ ಒಟ್ಟು ಸತ್ತಿದಂಥ ಒಂದು ಹೆಮ್ಮೆ ಇದೆ ನಮಗೆ, ದೇಶಕ್ಕಾಗಿ ಪ್ರಾಣ ಬಿಟ್ಟಿದ್ದಂತ ಅಷ್ಟೇ ಹೇಳಿ. ಶಿವರಾಮ ಮೊನ್ನೆ ಇಲ್ಲಿ ಮೊನ್ನೆ ಹೇಳಿದರೆ ಇನ್ನೂ 4 ವರ್ಷ ಇದೆ ಅಣ್ಣ. ನಾನು 4 ವರ್ಷದ ನಂತರ ಮತ್ತೆ ಇಲ್ಲಿ ಏನಾದರೂ ನಾನು ಕೆಲಸ ನೋಡ್ತೆ. 13 ವರ್ಷ ಆಯಿತು, ಒಟ್ಟು 17 ವರ್ಷಕ್ಕೂ ಇದು ಮಾಡಿ ಅಗ್ರಿ ಮಾಡ್ಕೊಂಡು ಇನ್ನು 4 ವರ್ಷ ಇದೆ ಅಂತ ಹೇಳಿ. 4 ವರ್ಷ ಬಾಕಿ. ಇದು ಅನೂಪ್ ಪೂಜಾರಿ ಅವರ ಕುಟುಂಬಸ್ಥರ ಮಾತುಗಳು. 13 ವರ್ಷಗಳ ಹಿಂದೆ ದೇಶವನ್ನು ಕಾಯಬೇಕು, ದೇಶ ಸೇವೆ ಮಾಡಬೇಕು ಅನ್ನೋ ಅಚಲವಾಗಿರುವಂತಹ ಒಂದು ಆಸೆಯನ್ನು ಇಟ್ಟುಕೊಂಡು ಹೋದಂತಹ ಕುಂದಾಪುರದ ಬೀಜಾಡಿಯ ಯುವಕ ಅನೂಪ್ ಪೂಜಾರಿಯವರು ವೀರ ಮರಣವನ್ನಪ್ಪಿದ್ದಾರೆ, ಹುತಾತ್ಮರಾಗಿದ್ದಾರೆ. ಪೂಂಚ್ನಲ್ಲಿ ನಡೆದಿರುವಂಥ ಅಪಘಾತದಲ್ಲಿ ಸ್ವರ್ಗಸ್ಥರಾಗಿದ್ದಾರೆ. ಇವೆಲ್ಲದರ ಜೊತೆಗೆ ಊರೇ ಇವತ್ತಿನ ದಿನ ಕಂಬನಿಯನ್ನು ಮಿಡಿದಿದೆ. ಯಾಕಂದರೆ ತಮ್ಮ ನೆಚ್ಚಿನ ಪುತ್ರನನ್ನು ಕಳೆದುಕೊಂಡಿರುವಂತಹ ಬೀಜಾಡಿಯ ಜನತೆ, ಯಾಕಂದರೆ ಒಂದು ಊರಿನಲ್ಲಿ ಒಬ್ಬ ಸೈನಿಕ ಹುತಾತ್ಮನಾಗ್ತಾನೆ ಅಂತ ಬಂದಾಗ ಆತ ಆ ಮನೆಗೆ ಮಾತ್ರ ಅಲ್ಲ ಮಗನಾಗಿರುವಂಥದ್ದು, ಇಡೀ ಊರಿಗೆ ಮಗನಾಗಿರ್ತಾನೆ, ಇಡೀ ದೇಶಕ್ಕೆ ಮಗನಾಗಿರ್ತಾನೆ. ವೀರ ಯೋಧನ, ಹುತಾತ್ಮ ಯೋಧನ ಅಂತಿಮ ಯಾತ್ರೆಯನ್ನು ಕಣ್ತುಂಬಿಕೊಳ್ಳಿಕ್ಕೆ ಊರೇ ಇವತ್ತಲ್ಲಿ ಸೇರಿತ್ತು. ಸೊ ಆ ಸಂದರ್ಭ ಇವತ್ತಿನ ದಿನ ಬಹಳಷ್ಟು ವಿಶೇಷತೆಗಳಿಗೆ ಸಾಕ್ಷಿಯಾಗಿತ್ತು. ಯೋಧ ಅನೂಪ್ ಪೂಜಾರಿಯವರ ಫ್ಲೆಕ್ಸನ್ನು ಕೂಡ ಅಳವಡಿಕೆ ಮಾಡಲಾಗಿತ್ತು. ಇವತ್ತಿನ ದಿನ ಹುತಾತ್ಮ ಯೋಧ ಅನೂಪ್ ಪೂಜಾರಿಯವರು ಅವರ ಫ್ಲೆಕ್ಸನ್ನು ಬಹಳಷ್ಟು ಕಡೆಗಳಲ್ಲಿ ಇವತ್ತಿನ ದಿನ ಅಳವಡಿಸಲಾಗಿತ್ತು. ಈ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಲಾಗಿತ್ತು. ಕುಂದಾಪುರದ ಬೀಜಾಡಿಯಲ್ಲಿ ಇವತ್ತಿನ ದಿನ ಎಲ್ಲೆಲ್ಲಿ ನೋಡಿದರೂ ಕೂಡ ಅನೂಪ್ ಪೂಜಾರಿಯವರ ಫ್ಲೆಕ್ಸ್ಗಳು ಕೂಡ ಕಾಣಲಿಕ್ಕೆ ಸಿಕ್ಕಿತ್ತು. ಯಾಕಂದರೆ ಘಟನೆ ನಡೆದಿರುವಂಥದ್ದು, ಈ ದುರ್ಘಟನೆ ಸಂಭವಿಸಿದ್ದಂಥದ್ದು ಮಂಗಳವಾರದಂದು ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ನಡೆದಿರುವಂತಹ ಅಪಘಾತ ಬುಧವಾರದಂದು ತಡರಾತ್ರಿಯ ಹೊತ್ತಿನಲ್ಲಿ ಮಂಗಳೂರಿಗೆ ಪಾರ್ಥಿವ ಶರೀರ ಆಗಮಿಸಿತ್ತು. ತದನಂತರ ಇವತ್ತು ಗುರುವಾರ ಬೀಜಾಡಿಯಲ್ಲಿ ಅಂತಿಮ ಯಾತ್ರೆಯನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಲ್ಲಿಸಲಾಗಿತ್ತು. ಈ ಸಂದರ್ಭ ಫ್ಲೆಕ್ಸ್ಗಳನ್ನು ಕೂಡ ಅಳವಡಿಕೆ ಮಾಡುವ ಮೂಲಕ ಹುತಾತ್ಮ ಯೋಧನಿಗೆ ಗೌರವವನ್ನು ಸಲ್ಲಿಸಲಾಗಿತ್ತು. ಮತ್ತೊಂದು ಕಡೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಬಂದಾಗ ಬಹಳಷ್ಟು ಮಹಿಳೆಯರು ಮನೆಯ ಮುಂದೆ ರಸ್ತೆಗಳಲ್ಲಿ ರಂಗೋಲಿಯನ್ನು ಬಿಡಿಸಿ ಹುತಾತ್ಮ ಯೋಧನಿಗೆ ಅಂತಿಮ ಗೌರವವನ್ನು ಸಲ್ಲಿಸಿದರು. ತಾವು ಗಮನಿಸ್ತಾ ಇರುವಂಥ ದೃಶ್ಯಾವಳಿ, ಮನೆಯ ಮುಂದೆ ರಸ್ತೆಯಲ್ಲಿ ರಂಗೋಲಿಯನ್ನು ಬಿಡಿಸಿ ಹುತಾತ್ಮ ಯೋಧನಿಗೆ ಅಂತಿಮ ಗೌರವವನ್ನು ಬೀಜಾಡಿಯ ಮಹಿಳೆಯರು ಇವತ್ತು ಸಲ್ಲಿಸಿದರು. ಜೊತೆಗೆ ಯೋಧನ ಗೌರವಾರ್ಥ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದರು. ಈ ಮೂಲಕ ಸ್ವತಃ ಸ್ವಇಚ್ಛೆಯ ಮೂಲಕ ಅಂಗಡಿ ಮುಂಗಟ್ಟುಗಳನ್ನು ಬಹಳಷ್ಟು ವ್ಯಾಪಾರಿಗಳು ಇವತ್ತು ಬಂದ್ ಮಾಡಿದರು. ಈ ಮೂಲಕ ಯೋಧನಿಗೆ ಗೌರವವನ್ನು ಸಲ್ಲಿಸಿದರು. ಜೊತೆಗೆ ಶಾಲಾ ವಿದ್ಯಾರ್ಥಿಗಳು ಕೂಡ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ಅಂತಿಮ ಯಾತ್ರೆ ಹೋಗುವಂಥ ಸಂದರ್ಭಗಳಲ್ಲಿ ಯೋಧನಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು ಯೋಧನಿಗೆ ಕಂಬನಿಯನ್ನು ಮಿಡಿದಿದ್ದಾರೆ. ಯೋಧ ಬದುಕಿದ್ರೆ, ಜೊತೆಗೆ ಹುತಾತ್ಮರಾಗಿರುವಂತಹ ಯೋಧ ಆತನಿಗೆ ಕೊಟ್ಟಂತಹ ಗೌರವ ಇವತ್ತು ಬೀಜಾಡಿಯ ಜನತೆ ತಾವು ಗಮನಿಸಿರುವಂಥ ದೃಶ್ಯಾವಳಿಯಲ್ಲಿ ಇದು ಊರೇ ಇವತ್ತು ಕಂಬನಿ ಮಿಡಿದಿತ್ತು. ತಮ್ಮ ಊರಿನ ಹೆಮ್ಮೆಯ ಪುತ್ರ ವೀರ ಯೋಧ ಇನ್ನಿಲ್ಲ ಅನ್ನುವಂತಹ ಸುದ್ದಿಯನ್ನು ಕೇಳಿ ಇವೆಲ್ಲರ ಜೊತೆಗೆ ಬೀಜಾಡಿಯ ಸ್ವಗೃಹದಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ಒಂದು ಕಡೆ ತಾಯಿ, ಜೊತೆಯೊಂದು ಕಡೆ ಹೆಂಡತಿ, ಜೊತೆಗೆ ಪುಟ್ಟ ಮಗು, ಜೊತೆಗೆ ಇಡೀ ಕುಟುಂಬಸ್ಥರು ಎಲ್ಲರ ಸಮ್ಮುಖದಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ಕೊನೆಯದಾಗಿ ಅಗ್ನಿ ಸ್ಪರ್ಶವನ್ನು ವೀರ ಯೋಧನಿಗೆ ಮಾಡಲಾಯಿತು. ಪಂಚಭೂತಗಳಲ್ಲಿ ಲೀನರಾಗಿರುವಂತಹ ವೀರ ಯೋಧ, ಹುತಾತ್ಮ ಯೋಧ, ನಮ್ಮ ತುಳುನಾಡಿನ ಹೆಮ್ಮೆಯ ಪುತ್ರ, ತಾಯಿ ಭಾರತಾಂಬೆಯ ಪುತ್ರ ಅನೂಪ್ ಪೂಜಾರಿಯವರು.
ಹುತಾತ್ಮ ಯೋಧ ಅನೂಪ್ ಪೂಜಾರಿ ಅವರ ಅಂತ್ಯ ಸಂಸ್ಕಾರ ಬೀಜಾಡಿಯ ಕಡಲ ತೀರದಲ್ಲಿ ಸರ್ಕಾರಿ ಗೌರವದೊಂದಿಗೆ ನಡೆಸಲಾಯಿತು. ಚಿತೆಗೆ ಅಗ್ನಿಸ್ಪರ್ಶ ಮಾಡುವ ಸಂದರ್ಭ ಸಾವಿರಾರು ಜನರು ಯೋಧನ ಅಂತಿಮ ವಿದಾಯಕ್ಕೆ ಸಾಕ್ಷಿಯಾಗಿದ್ದರು. 13 ವರ್ಷಗಳಿಗೂ ಅಧಿಕ ಕಾಲ ದೇಶ ಸೇವೆ ಮಾಡಿದಂತಹ ಯೋಧ ಅಕಾಲಿಕವಾಗಿ ಅಗಲಿ ಪಂಚಭೂತಗಳಲ್ಲಿ ಲೀನವಾಗಿ ಹೋಗಿದ್ದಾರೆ. ಜೊತೆಗೆ ಇವತ್ತು ಅನೂಪ್ ಪೂಜಾರಿ ಅವರ ಪಾರ್ಥಿವ ಶರೀರವನ್ನು ಮನೆಯವರಿಗೆ ಹಸ್ತಾಂತರಿಸಿ ಮುಖದರ್ಶನ ಮಾಡಿಸಿದಂತಹ ಸೇನಾ ಸಿಬ್ಬಂದಿ ಕೊನೆಯ ಗೌರವ ವಂದನೆಯನ್ನು ಕೂಡ ಸಲ್ಲಿಸಿದರು. ಬಳಿಕ ಜಿಲ್ಲಾಡಳಿತದಿಂದ ಸರ್ಕಾರಿ ಗೌರವ ಸಲ್ಲಿಸಲಾಗಿತ್ತು. ಪೊಲೀಸ್ ಗೌರವದೊಂದಿಗೆ 3 ಸುತ್ತು ಕುಶಲತೋಪು ಸಿಡಿಸಿ ಅಂತಿಮ ನಮನ ಸಲ್ಲಿಸಲಾಯಿತು. 1.5 ವರ್ಷದ ಪುಟ್ಟ ಕಂದಮ್ಮನನ್ನು ಹೊಂದಿರುವಂತಹ ಅನೂಪ್ ಅವರು ಅಕಾಲಿಕವಾಗಿ ಅಗಲಿದ್ದಾರೆ. ಜೊತೆಗೆ ಸೇನೆಯಲ್ಲಿ ಹಲವೆಡೆ ಕೆಲಸವನ್ನು ಮಾಡಿದರು. 13 ವರ್ಷಗಳಿಗೂ ಕೂಡ ಅಧಿಕ ಕಾಲ ದೇಶ ಸೇವೆ ಮಾಡಿದಂಥ ಯೋಧ ಅಕಾಲಿಕವಾಗಿ ಅಗಲಿ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಇದು ವೀರ ಯೋಧ ಹುತಾತ್ಮ ಯೋಧ ಅನೂಪ್ ಪೂಜಾರಿ ಅವರ ಅಂತಿಮ ಯಾತ್ರೆ. ಜೊತೆಗೆ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಅನೂಪ್ ಪೂಜಾರಿ ಅವರು. ಎಲ್ಲ ದೃಶ್ಯಗಳನ್ನು ಗಮನಿಸಿದಾಗ ಬಹಳಷ್ಟು ನೋವು, ಹತಾಶೆ, ಅಸಹಾಯಕತೆ, ಜೊತೆಗೆ ತಾಯಿ ಭಾರತಾಂಬೆಯ ಸೇವೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 13 ವರ್ಷಗಳ ಹಿಂದೆ ಹೊರಟಂತಹ ಅನೂಪ್ ಪೂಜಾರಿ ಅವರು ಇದೀಗ ಸ್ವರ್ಗಸ್ಥರಾಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅನ್ನುವಂತಹ ಒಂದು ಆಶಯ ದೇವರಲ್ಲಿ ಕೋರುವಂಥದ್ದು, ಬೇಡುವಂಥದ್ದು ಅಷ್ಟೇ. ಯಾಕಂದರೆ ಒಬ್ಬ ಯೋಧ ದೇಶ ಸೇವೆ ಮಾಡಲಿಕ್ಕೆ ಹೊರಡ್ತಾನೆ ಅಂತ ಬಂದಾಗ, ಒಬ್ಬ ವ್ಯಕ್ತಿ ದೇಶ ಸೇವೆ ಮಾಡಬೇಕು, ನಾನು ಯೋಧನಾಗಬೇಕು ಅಂತ ಹೇಳಿ ಹೊರಡ್ತಾನೆ ಅಂತ ಬಂದಾಗ ಅದಕ್ಕಿಂತ ದೊಡ್ಡ ಧೈರ್ಯದ ಕೆಲಸ, ಪುಣ್ಯದ ಕೆಲಸ, ಅಥವಾ ಅದಕ್ಕಿಂತ ದೊಡ್ಡ ಸರ್ವಸ್ವವನ್ನು ತ್ಯಾಗ ಮಾಡುವಂಥ ಕೆಲಸ, ಬಹುಶಃ ತ್ಯಾಗವನ್ನು ಮಾಡುವಂಥ ಕೆಲಸ ಬೇರೊಂದಿಲ್ಲ ಅನ್ನುವಂಥದ್ದು ನಮ್ಮ ಮಾತುಗಳು. ಯಾಕಂದರೆ ಈ ಪೂಂಚ್ನಲ್ಲಿ ನಡೆದಿರುವಂಥ ಈ ಒಂದು ಅಪಘಾತದಲ್ಲಿ ಇವರು ವಿಧಿವಶರಾಗ್ತಾರೆ, ಸ್ವರ್ಗಸ್ಥರಾಗ್ತಾರೆ. 1 ವಾರಗಳ ಹಿಂದೆ ಮನೆಯವರ ಜೊತೆ, ಸ್ನೇಹಿತರ ಜೊತೆ ಖುಷಿಯಿಂದ ಇದ್ದಂತಹ ಅನೂಪ್ ಪೂಜಾರಿ ಅವರು ಈಗ ಇಲ್ಲ ಅನ್ನುವಂಥ ಮಾತುಗಳನ್ನು ನಮಗೆ ಮಾತ್ರ ಅಲ್ಲ, ಇವೆಲ್ಲದರ ಜೊತೆಗೆ ಅವರ ತಾಯಿ, ಮಗನನ್ನು ಕಳೆದುಕೊಂಡಿರುವಂಥ ತಾಯಿ, ಗಂಡನನ್ನು ಕಳೆದುಕೊಂಡಿರುವಂತಹ ಹೆಂಡತಿ, ಜೊತೆಗೆ ತಂದೆಯನ್ನು ಕಳೆದುಕೊಂಡಿರುವಂಥ ಪುಟ್ಟ ಮಗು, 1.5 ವರ್ಷದ ಪುಟ್ಟ ಮಗು ಈಶಾನಿ ಅವರು, ಇವರೆಲ್ಲವನ್ನು ಕೂಡ ನೋಡಿದಾಗ ಬಹಳಷ್ಟು ನೋವಾಗುತ್ತೆ. ಹೊಟ್ಟೆಯಲ್ಲಿ ಬೆಂಕಿ ಹಾಕ್ದಂಗಾಗುತ್ತೆ. ಕಾರಣ ಆ ಪುಟ್ಟ ಮಗು, ಆ ಪುಟ್ಟ ಮಗುವಿನ ಭವಿಷ್ಯ. ಸೊ ಹಾಗಿದ್ದಾಗ ಇನ್ನು ಮುಂದಕ್ಕೆ ಇರುವಂಥದ್ದು, ಆಗಿದ್ದು ಆಗಿ ಹೋಗಿದೆ, ನಮ್ಮ ಕೈಯಲ್ಲಿ ಏನು ಬರಲ್ಲ, ಏನಿರಲ್ಲ. ಇವೆಲ್ಲದರ ಜೊತೆಗೆ ಹೇಳುವಂಥದ್ದು ಇಷ್ಟೇ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂಥದ್ದು ಮಾತ್ರ ನಮ್ಮ ಕೈಯಲ್ಲಿ ಬಾಕಿ ಇರುವಂಥದ್ದು. ಆದರೆ ಆ ಪುಟ್ಟ ಮಗು ಜೊತೆಗೆ ಹೆಂಡತಿ, ಜೊತೆಗೆ ಅವರ ತಾಯಿ, ಜೊತೆಗೆ ಅವರ ಇಡೀ ಕುಟುಂಬ ಏನಿದೆ, ಅವರನ್ನೇ ನಂಬಿ ಇದ್ದಂತಹ ಮನೆ, ಮನಸ್ಸು, ಅವರುಗಳಿಗೆ ಎಂದಿಗೂ ಕೂಡ ಅನ್ಯಾಯ ಆಗಬಾರ್ದು. ಅವರುಗಳಿಗೆ ನ್ಯಾಯ ಸಿಗಬೇಕು. ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಅವರುಗಳಿಗೆ ಸಿಗಬೇಕು ಅದು ಸಿಗಲೇಬೇಕು. ಹಾಗಾದಾಗ ಮಾತ್ರ ಹುತಾತ್ಮ ಯೋಧನಿಗೆ ನಾವು ಕೊಡುವಂತಹ ಗೌರವಕ್ಕೆ ನಿಜವಾಗ್ಲೂ ಕೂಡ ಒಂದು ಅರ್ಥ ಬರುತ್ತೆ. ಅದನ್ನು ಬಿಟ್ಟು ಇವತ್ತಿನ ಒಂದು ದಿನ ಫ್ಲೆಕ್ಸನ್ನು ಹಾಕಬೇಕಪ್ಪ, ಗೌರವ ಇದೆ. ಆದರೆ ನಾನು ಹೇಳುವಂಥದ್ದು, ಯಾಕಂದರೆ ನಮ್ಮ ಸಮಾಜ ಆ ರೀತಿ ಇದೆ. ಫ್ಲೆಕ್ಸನ್ನು ಹಾಕ್ತೀವಿ, ರಂಗೋಲಿಯನ್ನು ಬಿಡಿಸ್ತೀವಿ, ಎಸ್, ತಮ್ಮ ಗೌರವಕ್ಕೆ ನಾವು ಕೈ ಮುಗಿತೀವಿ. ಅಟ್ ದ ಸೇಮ್ ಟೈಮ್ ಆ ಕುಟುಂಬದ ಜೊತೆ ಇನ್ನು ಮುಂದಕ್ಕೆ ಇಡೀ ಊರು ನಿಲ್ಲಬೇಕು, ಬೀಜಾಡಿಯ ಜನತೆ ನಿಲ್ಲಬೇಕು, ಕುಂದಾಪುರದ ಜನತೆ ನಿಲ್ಲಬೇಕು, ಅಲ್ಲಿಯ ಜನಪ್ರತಿನಿಧಿಗಳು ನಿಲ್ಲಬೇಕು. ಯಾಕೆಂದರೆ ನಮ್ಮ ದೇಶವನ್ನು ಕಾಯಬೇಕು ಅನ್ನೋ ಪುಣ್ಯದ ಕೆಲಸಕ್ಕೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಟಂತಹ ಅನೂಪ್ ಪೂಜಾರಿ ಅವರು, ಅವರ ಕುಟುಂಬದ ಸಂಕಷ್ಟದ ಕಾಲದಲ್ಲೂ ಕೂಡ ಬೀಜಾಡಿಯ ಜನತೆ, ಕುಂದಾಪುರದ ಜನತೆ, ಕರಾವಳಿಯ ಜನತೆ ನಿಲ್ಲೇಬೇಕಾಗುತ್ತೆ. ಜೊತೆಗೆ ಅವರ ಕುಟುಂಬಕ್ಕೆ ಒಂದು ಮಾತನ್ನು ಹೇಳಿದ್ರು ಅವರ ತಾಯಿ,
ಮನೆಗೆ ಆಸರೆಯಾಗಿದ್ದಂತಹ ಒಬ್ಬನೇ ಮಗನನ್ನು ನಾವು ಕಳೆದುಕೊಂಡಿದ್ದೇವೆ ಅನ್ನುವಂಥದ್ದು. ಆ ನೋವು ಅವರ ಮನಸ್ಸಿನಲ್ಲಿ ಭಾರದ ರೀತಿಯಲ್ಲಿ ಕುಂದಾಪುರದ ಜನತೆ ನೋಡ್ಕೊಳ್ಬೇಕಾಗುತ್ತೆ. ಅವರಿಗೆ ಬೇಕಾಗಿದ್ದಂಥ ಸೌಲಭ್ಯಗಳು ಅವರಿಗೆ ಸಿಗುವಂಥ ರೀತಿಯಲ್ಲಿ ಆ ಭಾಗದ ಜನಪ್ರತಿನಿಧಿಗಳು, ಜೊತೆಗೆ ಆ ಭಾಗದ ಜನರು, ಆ ಭಾಗದ ಸಾಮಾಜಿಕ ಕಾರ್ಯಕರ್ತರು ಗಮನ ವಹಿಸಲೇಬೇಕಾಗುತ್ತೆ. ಆವಾಗ ಮಾತ್ರ ಅಗಲಿದಂತಹ ಆ ದಿವ್ಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಸೊ ಆ ಕೆಲಸ ತಮ್ಮಗಳಿಂದ ಆಗಬೇಕು, ನಮ್ಮಗಳಿಂದ ಆಗಬೇಕು. ಯಾಕೆಂದರೆ ವೀರ ಯೋಧ, ಹುತಾತ್ಮರಾಗಿದ್ದು ಅವರ ಕುಟುಂಬಕ್ಕೋಸ್ಕರ ಅಲ್ಲ, ಅವರಿಗೋಸ್ಕರ ಅಲ್ಲ, ಇಡೀ ದೇಶಕ್ಕೋಸ್ಕರ, ಅಂದರೆ ನಮಗೋಸ್ಕರ. ಸೊ ಹಾಗಿದ್ದಾಗ ನಾವುಗಳು ಅವರ ಸಾವಿಗೆ ನ್ಯಾಯವನ್ನು ಕೊಡಲೇಬೇಕಾಗುತ್ತೆ, ಜೊತೆಗೆ ಅವರಿಗೆ ಗೌರವವನ್ನು ಕೊಡಲೇಬೇಕಾಗುತ್ತೆ. ಮತ್ತೆ ಹುಟ್ಟಿ ಬನ್ನಿ ಅನೂಪ್ ಪೂಜಾರಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಜೊತೆಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಆ ತಾಯಿಗೆ, ಅವರ ಧರ್ಮಪತ್ನಿಗೆ, ಜೊತೆಗೆ ಆ ಪುಟ್ಟ ಮಗುವಿಗೆ ನೀಡಲಿ ಅನ್ನೋದು ನಮ್ಮ ಹಾರೈಕೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ.